ಅರಣ್ಯವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಮಾಡಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ವಿಧಾತ 3 ವರವನ್ನು ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ, ಆನಂತರ ಕೊಟ್ಟದ್ದಿಲ್ಲ.
ಏನಿಸಿದ ಸುಮ್ಮನಿಸಿದ ದಾನವ ಶುಂಭನ ನೇಮವನ್ನು ಪಡೆದು 3 ಲೋಕವನ್ನು ಸಂಚರಿಸಿದ್ದೇವೆ. ಎಲ್ಲಿ ಹೋದ್ರೂ ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ತೆಗಲಿದವರ ತಲೆಯನ್ನು ಕತ್ತರಿಸಿದ್ದೇವೆ. 3 ಲೋಕ ಸಂಚಾರ ಹಸಿವು ಬಾಯಾರಿಕೆ ಮಾಡುವುದು ಸರಿಯಲ್ಲ. ಕದಂಬ ವನದಲ್ಲಿ ಬೇಟಾಡು. ಸುರದಗಾನೊಡಗುಳ್ಳು ಕುರುಭೂತನಾಲಿನ ಸರಿದೊಡ್ಡಗಿರಿ ಕಾರಣದಿ ದೇವತೆಗಳೇ, ಶುಂಭನಿಂದಲೂ ನಮಗೆ ಸೋಲಾಯಿತಲ್ಲ. ಅಂದು ಮಾತೆ ಹೇಳಿದ ಮಾತೇನು? ಮಕ್ಕಳೇ, ನಿಮಗೆ ಕಷ್ಟ ಬಂದು ಎಂತಾದರೆ ತುಹಿನಗಿರಿಗೆ ಬಂದು ನನ್ನನ್ನು ಪ್ರಾರ್ಥಿಸಿದ್ದೆ. ಹೌದಾದರೆ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಡುತ್ತೇನೆ ಎಂಬುದಾಗಿ. ಹಾಗಿರುವಾಗ ನಾವೆಲ್ಲರೂ ದೇವಿಯನ್ನೇ ಪ್ರಾರ್ಥಿಸೋಣ. ಜಯ 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 ಜಯ. ಶರ್ವಾರಿ ಶಂಕರಿ ಪಾಲಿಪೂರ್ವಯ ಭವಾನಿ ಶರ್ವಾರಿ ಶಂಕರಿ ಪಾಲಿಪೂರ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಗಾಯಿದ ಶಂಕರಿಗೆ ಸರ್ವಮಂಗಲೇಶು ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜಯ ಜಯ
ಜಯ ಜಯ ಜಯ ಜಯ ಏಳಯ್ಯ ಸುರಪಾಲ ಏಳಯ್ಯ ಸುರಪಾಲ ಗೋಳುಗುತ್ತುವುದೇಕೆ ಹೂಳ ಮಗಿಳೆಂಬನು ಸೋಲಿಸಿ ಆಗವನಾಡುತ್ತಿರುವು ನಾದನಾಲಯ ಕಡೆಯಿದೇನೋ ಏಳಯ್ಯ ಸುರಪಾಲ ಸುರಪಾಲ ಕಾಲಾಂತರಗಳ ಹಿಂದೆ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷನನ್ನೇ ಕೊಂದು ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ ಬಳಿದ್ದೇನೆ. ಹೌದಮ್ಮ. ಸಂತೋಷದಿಂದಲೇ ನಾಕವನ್ನಾಳಬೇಕಾದಂತಹ ನೀನು ಮತ್ತೊಂದು ಬಾರಿ ತುಹಿನಗಿರಿಯ ಪ್ರಾಜ್ಞವನ್ನೇ ಸೇರಿಕೊಂಡೆ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕಾದರೆ ಏನು ಕಷ್ಟ ಬಂತು ಬಿತ್ತರಿಸು. ಜನನಿಗೆ ಪಿಂಡಗವನು ಕರುಣದೊಳೆಯುವುದು ಘನಬಲವಿರುವನು ಅನುವರದಲ್ಲಿ ಸುರಚೇರಿಯ ತೋರಿಸಿ ಘನಮದೊಳಗಿದನು ಜನನಿಗೆ ಪಿಂಡಗವನು ಕರುಣದೊಳೆಯುವುದು ಜನನಿ ಜನನಿ ಕೇಳಿ ಭಿನ್ನಪವ. ಏನಾಯಿತು ಅಮ್ಮ, ಭೂಲೋಕದವರಂತೆ ಶುಂಭ ನಿಶುಂಭರು ಹಾ. ನಮ್ಮದಂತ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲವನ್ನು ಬಡಿದೋಡಿಸಿ ಸ್ವರ್ಗಲೋಕವನ್ನೇ ವಶಪಡಿಸಿದ್ದು ಮಾತ್ರವಲ್ಲದೆ ಗೋವುಗಳಿಗೆ ಬ್ರಾಹ್ಮಣರಿಗೆ ಸ್ತ್ರೀಯರಿಗೆ ಎಲ್ಲ ಕಷ್ಟವನ್ನು ಕೊಡುತ್ತಾ ಇದ್ದಾರೆ ದೇವಿ. ಹೌದೇ? ಅಮ್ಮ, ಹೇಗಾದ್ರೂ ಮಾಡಿ ಅವರನ್ನು ಶಿಕ್ಷಿಸಿ ನಮ್ಮನ್ನು ಕೊಲೆಯಬೇಕು. ಇದು ಅಭಯ. ಕರುಣಿದು ತಲಮಯವನ್ನು ಉಳಿದಳು ಸುರಪಾಲ ಕರುಣಿದು ತಲ ಭಯವನ್ನು ನುಡಿದಳು ಹಿರಿದು ಸಮಯದಿ ಹರಿದು ಕೆರನ ರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಈ ಮಾತು ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ನೋಡುವುದೆನ್ನ ಲೀಲೆಯ ಹರುಷದೊಳಗೆನ್ನುವೆನುತ ತ್ರಿದಶರಿಗರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವನು ಹೊರಬಲದಿಂದ ಕೊಬ್ಬಿ ಮೆರೆಯುವಂತಹ ಶುಂಭ ನಿಶುಂಭ ದಾನವರಿಂದ ಭೀತಿಗೊಂಡಿ ಹೌದಮ್ಮ. ಭಯಪಡದಿರು ಭಯಪಡದಿರು. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯ ಉಂಟೆ ಹೇಳು. ನಾನೇ ಅಭಯಪ್ರದಳಾದ ಮೇಲೆ ಹುಳರ ಬಾಧೆ ಕಿರಿದು ದಿನದೊಳಗೆ ಹುಳ ಸಂತತಿಯನ್ನು ತೊರೆದುಕೊಡುತ್ತೇನೆ. ಅಮ್ಮ, ಅಲ್ಲಿಯ ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ತುಹಿನಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ. ಜಯ 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 ಜಯ. ತಿಳಿದಳ ಕ್ಷಣದೊಳಗೆ ಸರಿ ಸರಿ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರವರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲವೇ? ಎಂದು ಯೋಚಿಸಿ ಭಗವಾಯೇ ಯೋಚಿಸಿ ಭಗವಾಯೇ ಆ ಆ ಆ
ಎಂದು ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಹಿಸಿ ದೈತ್ಯ ವೃಂದವ ಮೋಹಿಸಿ ಮಗಮಾಯೆ ಸುಂದರಾಂಗವ ತಳೆದು ಕೌಟಿಕೆಯಾಗಿ ಸುಂದರಾಂಗ ತಳೆದು ಕೌಟಿಕೆಯಾಗಿ ನಿಂದಳು ಬೆರೆ ಬರದೊಳಗೆ ನಿಂದಳು ಬೆರೆವ ಪದಂಬವನದೊಳಗೆ ತಳೆದು ಕೌಟಿಕೆಯಾಗಿ ನಿಂದಳು ಬೆರೆ ಭವನದೊಳಗೆ ಮಹಮಾಯಿ ದೈತ್ಯ ವೃಂದವ ಮೋಗಿಸಿ ಹರಿಯೇ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ದುರುಳರನ್ನು ದಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉತ್ತರಿಸಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದೆನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟುರುಹವಲ್ಲೆ. ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆಯನ್ನೆನ್ನುವುದನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಭರಿಸಬೇಕು. ಹೇಗೆ ಭರಿಸಲಿ, ಹೇಗೆ ಕೊಲ್ಲಲಿ ಆಲೋಚಿಸಿದ್ದೇ ತಡ. ಚಿತ್ತ ಭಿತ್ತಿಯಲ್ಲಿ ಹೊಳೆಯುತ್ತಲ್ಲ ಒಂದು ಉಪಾಯ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನು ಅವರ ಬಳಕೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆನ್ನುವಂತಹ ಆಸೆ ಇರಿಸಿ ಬರುವಂತಹ ದಾನವರನ್ನು ನನ್ನ ಮೋಹದ ಬಲೆಯೊಳಗೆ ಸಿಲುಕಿಸಿ ಕೊಲ್ಲಬೇಕು ಎನ್ನುವಂತಹ ತೀರ್ಮಾನಕ್ಕೇನೋ ಬಂದಿದ್ದೇನೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವಂತಹ ಉದ್ದೇಶದಿಂದ ಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದ್ರೆ ಇದಲ್ಲವೇ ಕದಂಬಾವನ? ಸೂರ್ಯ ರಶ್ಮಿ ಪ್ರವೇಶಿಸಲು ಅಸಾಧ್ಯವಾದಂತಹ ದಟ್ಟಾರಣ್ಯ. ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೆ ಯೋಗ್ಯ ಸ್ಥಳ ಯಾವುದು ಎನ್ನುವ ಹಾಗೆ ಸಂಕಲ್ಪಿಸಿದ್ದೇ ತಡ. ಆಗಸದಿಂದಲೇ ಇಳಿದು ಬಂತಲ್ಲ ಕನಕ ದುಯ್ಯಾಲೆ. ಇದು ನನ್ನನ್ನೇ ಪ್ರತಿಬಿಂಬಿಸುತ್ತಾ ಇದೆ. ಆದಿ ಮಧ್ಯ ಅಂತರಹಿತಳಾದಂತಹ ನಾನು ದುರ್ಳದಾನವರಿಗೆಲ್ಲ ಅಂತ್ಯವನ್ನೇ ಕಾಣಿಸುವುದಕ್ಕಾಗಿ ಬಂದಿದ್ದೇನೆ. ಇನ್ನೇಕೆ ಸಾವಕಾಶ ಹೀರಿಕೊಳ್ಳುತ್ತೇನೆ. ಬಾಲು ಮೃಗಗಳನ್ನು ಕಳರು ಭವನು ಮಿಲುತ್ತನೆ ಮಿಲುತ್ತನೆ ಕಲರಿಗೊಟ್ಟು ಶ್ರಮವನ್ನು ಕಳೆವೆನು
ಬರಲು ಬರಲು ಕದಂಬವನಿಗೆ ನಿಲುತ್ತನೆ ನಿಲುತ್ತನೆ ಭರ್ಜರಿ ಬೇಟೆ ಭರ್ಜರಿ ಬೇಟೆ. ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವಲ್ಲ. ನನ್ನಿಂದ ಆಜ್ಞೆಯನ್ನು ಪಡೆದು ಹೋದವನು ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಅಣ್ಣ ಅಮ್ಮ ಹೋದಂತಹ ದಾರಿಯಲ್ಲಿ ಕಾಣಿಸಿದೊಂದು ಹರಿಣ. ಸುಮ್ಮನೆ ಬಿಟ್ಟೆಯ ಬಿಡುವವನ ನಾನು. ಏನು ಮಾಡಿದೆ? ಹರಿಣದ ಕೋಡನ್ನು ಹಿಡಿದೆ, ಗರನೆ ಗರಗರನೆ ತಿರುಗಿಸಿದೆ, ಒಂದೇ ಬಿಟ್ಟು ಗರ ಕಪ್ಪಳಿಸಿದೆ. ರುಂಡ ಬೇರೆ ಮುಂಡ ಬೇರೆ, ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಕಡಗಡನೆ ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಎಲ್ಲಾ ಮೊಲಗಳ ಗುಂಪನ್ನು ಒಂದೇ ಬಾರಿಗೆ ಗಬಕ್ಕ ಹಿಡಿದುಕೊಂಡೆ. ಮತ್ತೆ ಓಡಬಾರ್ದಲ್ಲ, ಅದಕ್ಕಾಗಿ ಒಂದೊಂದನ್ನೇ ತೆಗೆಯುವುದು, ನೆಲಕ್ಕೆ ತೆಗೆಯುವುದು, ಎಲ್ಲಾ ಮೊಲಗಳು ಸತ್ತೇ ಹೋಯ್ತಣ್ಣ. ಆಮೇಲೆ ಆ ಮೊಲದ ಮಾಂಸವನ್ನು ಒಂದುಗೂಡಿಸಿದೆ. ದೊಡ್ಡದಾದಂತಹ ಮಾಂಸದ ಮುದ್ದೆಯನ್ನು ಒಮ್ಮೆಗೆ ಗುಳು. ಏ ಅಣ್ಣ, ಏ ತಮ್ಮ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಏ ತಮ್ಮ, ಓ ಈ ದಾರಿಯಲ್ಲಿ ಹೋದವನು ನಾನು. ಹೋಗುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ಮುಖಕ್ಕೆ ಬಾರಿಸ್ತೇನೆ. ನಿನಗೆ ಹೇಳಿದಲ್ವಾ ನಾನು ಹಂದಿಯಾರೆ ನೀನು ಹಂದಿಯೇ. ನನ್ನ ಅಕ್ಷಿಗಳಿಗೆ ಒಂದು ಕಾಡು ಹಂದಿ ಗೋಚರಿಸಿತ್ತು. ಅದರ ಬಾಲಕ್ಕೆ ಕೈ ಕೊಟ್ಟು ಎಳೆದು ನಂದು ಬಂಡೆಗೆ ಬರ್ತದೆ. ಸತ್ತು ಹೋಯ್ತಾ? ಸತ್ತೇ ಹೋಯ್ತು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ. ಮಾಂಸವನ್ನು ತಿಂದಿದ್ದೇನೆ, ರಕ್ತವನ್ನು ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಕಟಕಟನೆ ಕಡಿದು ಹಾಕಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ. ಚರ್ಮವನ್ನು ಹಾಗೆ ತೆಗೆದಿರಿಸಿದ್ದು. ಯಾವ ಕರ್ಮಕ್ಕೆ? ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದ? ಕುರು ಕುರು ಕರು ಕುರು ಕುರು ಕುರ ಒಳ್ಳೆ ಶಬ್ದ ಬರ್ತದೆ. ಹೌದಪ್ಪ, ಭರ್ಜರಿ ಬೇಟೆ. ಭರ್ಜರಿ ಬೇಟೆ. ಅಮ್ಮ ಏನು ಕೂಡುದಿಲ್ಲ, ಏನು ಕೂಡುದಿಲ್ಲ. ಕೆಲಸ ಮಾಡುವ, ನಾನು ಸ್ವಲ್ಪ ಮಲಗ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು, ನೀನು ಸ್ವಲ್ಪ ಗಾಳಿ ಹಾಕು, ನಾನು ಸ್ವಲ್ಪ ಮಲಗ್ತೇನೆ, ನಾನು ಸ್ವಲ್ಪ ಮಲಗ್ತೇನೆ, ನೀನು ಸ್ವಲ್ಪ ಗಾಳಿ ಹಾಕು. ಬಾರಿಸುವವರಿಲ್ಲ ನಿನಗೆ. ಯಾಕ? ಏನಣ್ಣ ಏನು? ನಾನು ಗಾಳಿ ಹಾಕುವುದು ನೀನು ಮಲಗುವುದು, ನೀನು ಮಲಗುವುದು ನಾನು ಗಾಳಿ ಹಾಕುವುದಾದ್ರೆ ನಾನು ಮಲಗುವುದು ಯಾವಾಗ? ನನಗೆ ಗಾಳಿಯ ಅವಶ್ಯಕತೆ ಉಂಟು. ಹಾಗಾಗಿ ನಾನು ಮಲಗಬೇಕು. ನಾನು ನಿನ್ನಷ್ಟೇ ಸರಿ ಸಮಾನವಾಗಿ ದುಡಿದವನಿದ್ದೇನೆ. ಅದಕ್ಕಾಗಿ ಬೇರೆ ಏನಾದರೂ ಉಪಾಯವನ್ನು ಸೂಚಿಸು. ಒಂದು ಕೆಲಸ ಮಾಡುವ, ಏನು? ನಾ ಇರುವರು ವಾದ ಮಾಡುವುದು ಸರಿಯಲ್ಲ. ನಮ್ಮ ಸೇವಕರಿದ್ದಾರೆ, ಅಲ್ಲಿ ವಾಯುದೇವ ನೋಡು. ನಿದ್ದೆ ಮಾಡಿದ್ರೆ ಜಾಗ್ರತೆ, ಬೀಸಬೇಕು, ನಮ್ಮ ಆಜ್ಞೆ ಉಂಟು. ಹೇಳುವ ಸಮಯದಲ್ಲಿಗೆ ಕೇಳಣ್ಣ, ತಳುವನ ಸಮಯದಲ್ಲಿಗೆ ನಲವಿರೋ ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ನಲವಿನ ಕುಳಿತು ದೇವಿಯು ಪಾಡುತ್ತಿಗ ಗಾಯನ ವಾಣಿ ಪರಿಗಣಿ
ಪವಾಡಿ ಸರಿಯಲ್ಲಿ ನನಗಾಗಿ ಬಂತು ಸಾನೂರಾಗಲು ನಿಂದು ಗಾನ ಪವಾಡಿ ಸರಿಯಲ್ಲಿ ಪವಾಡಿ ಸರಿಯಲ್ಲಿ ನನಗಾಗಿ ಬಂದು ಸಾನುರಾಗಗೊಳಿಸು ಗಾನ ಬರುವಳೊಳಿ ಬೇರೆಂಬುದರಿಯದಾಗಿತು ಮಂದವಾಗಿಯೂ ಅಲೆ ಅಲೆಯಾಗಿಯೂ ಬೀಸುತ್ತಾ ಇದ್ದಾನೆ. ತಂಪಾಗಿ ಬೀಸ್ತಾ ಆಯಾಸ ಎಲ್ಲವೂ ದೂರವಾಗಿ ಹೋಗಿ ಸಮಜಲವೆಲ್ಲವೂ ಮಾಯವಾಗಿ ಬೇಟಾಡುವಂತಹ ಉತ್ಸಾಹ ನಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಹೌದಪ್ಪ. ಆದರೆ ಏರಿದವರು ಕೆಳಗೆ ಇಳಿಯುವುದು ಸರಿಯಲ್ಲ. ತಮ್ಮ ಗಾಡಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ. ಇದು ಯಾವ ಸ್ವರ? ಈ ಸ್ವರವನ್ನು ಕೇಳುವಾಗ ಯಾವಾತನಿಗೆ ಸಂತೋಷವಾಗುವುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ, ಹೃದಯ ಶೂನ್ಯ, ವ್ಯರ್ಥವೇ ಹೌದು. ಹೌದಪ್ಪ. ಇದು ಯಾವ ಸಂಗೀತ ಅಂತ ನನಗೆ ಗೊತ್ತಾಯ್ತು. ಯಾರ ಸಂಗೀತ? ಬೇರೆ ಯಾರು ಅಲ್ಲ, ಯಾರು? ಆ ಬ್ರಹ್ಮನ ಹೆಂಡತಿ ಶಾರದೆ ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಬಂದು ನಮ್ಮ ಮನಸ್ಸನ್ನು ಸಂತೋಷಗೊಳಿಸ್ತಾ ಇದ್ದಾನೆ. ಅಣ್ಣ, ಏನು ನಿನ್ನನ್ನು ಬುದ್ಧಿವಂತನೆಂಬ ಹಾಗೆ ಭಾವಿಸಿದ್ದು ನಾನು ಬುದ್ಧಿ ಶೂನ್ಯನ ಹಾಗೆ ವರ್ತಿಸ್ತಾ ಇದೆಯಲ್ಲ. ಯಾಕೋ? ಬ್ರಹ್ಮನ ಮಡದಿಯಾದಂತಹ ಪುಸ್ತಕ ಬಾಣಿ ಇತ್ತ ಕಡೆಗೆ ಬರುವುದಕ್ಕೆ ಸಾಧ್ಯ ಉಂಟೇನು? ಇಲ್ವಾ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾ ಮಾತೆ ಅವನ ಪಕ್ಕದಲ್ಲಿ ಇರತಕ್ಕದ್ದು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಏನಾದರೂ ಅಸ್ತವ್ಯಸ್ತ ಕಂಡು ಬಂದೀತು. ಹೌದೇ? ಹಾಗಾಗಿ ಆ ಬ್ರಹ್ಮನ ಮಡದಿ ಶಾರದೆ ಇತ್ತ ಕಡೆಗೆ ಇಷ್ಟು ಹೊತ್ತು ಬಂದು ಹಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅವಳಲ್ವಾ? ಹಾಗಿದ್ರೆ ಯಾರೋ ತಮ್ಮ? ಏ ಅಣ್ಣ, ಏನು ಇದು ಅವನೇ. ಅವನಂದ್ರೆ ಕುದುರೆ ಮುಖ. ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ. ಏನು ಇಲ್ಲಿಂದ ಅಲ್ಲಿಗೆ ಯಾತ್ರೆ ಉಂಟಾ? ಇದ್ರೂ ಇರಬಹುದು. ಅಣ್ಣ, ಕುದುರೆ ಮುಖವುಳ್ಳವನು ಅವನೇ ತುಂಬುರ. ದೇವಲೋಕದ ಸಂಗೀತಗಾರ. ಇಲ್ಲಿಗೆ ಬಂದು ಅವನೇ ಹಾಡ್ತಾ ಇರುವುದು. ನಿನ್ಗೆ ತಲೆ ಸರಿ ಉಂಟಾ? ದೇವಲೋಕದಲ್ಲಿ ಇರುವವನು ಅಲ್ಲಿಂದ ಇಲ್ಲಿಗೆ ಬಂದ್ರೆ ಮತ್ತೆ ಅಲ್ಲಿಗೆ ಸಂಗೀತ ಮಾಡುವುದು ಯಾರು? ಅವನಲ್ವೇ ಅಲ್ಲ. ಅಣ್ಣ, ಹಾಗಾದ್ರೆ ನಾರದನಾಗಿರಬಹುದಾ? ನಾರದ ಕರೆದಲ್ಲಿಗೆ ಬಾರದ, ನಮ್ಮಲ್ಲಿ ದಯವನ್ನು ತೋರದ ದೇವಋಷಿ. ದೇವಋಷಿ ನಾರದ. ಹಾಗೆ ಹೇಳು. ಅವನು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನು ಕೊಟ್ಟಿದ್ದಾನೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗು ಎನ್ನುವ ಹಾಗೆ ತಿರುಗಾಟವನ್ನು ಮಾಡುವಂತಹ ನಾರದ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಣ್ಣ, ವಾಣಿಯಲ್ಲ, ತುಂಬುರನಲ್ಲ, ನಾರದನಲ್ಲ. ಹಾಗಾದ್ರೆ ಸ್ವರ ಕೇಳ್ತಾ ಉಂಟಲ್ಲ? ಹಾಗೆ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನೇ ಹಿಡಿಯುವ ಹಾಗೆ ಸ್ವರವಿಡಿದೋ 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 ನಡೆತರಲೋ ತನುವಿನ ಪರಿಮಳವು ಹಾಸಿಗೆಗೆ ಹೋಗಲು ತನುವಿನ ಪರಿಮಳ ತನುವಿನ ಪರಿಮಳವು ಹಾಸಿಗೆಗೆ ಹೋಗಲು ಅರೆ ಪರಿಮಳವಿಡಿಗೋ ಬರೀ ಧರಣಿಗೋ ಪ್ರಕಾಶವನ್ನು ಗೋಚರಿದೆ ಅಚ್ಚರಿ 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 ತೋರಿಸಿ ತೋರಿಸಿ ಬರುತ್ತ ಕಂಡರು ಸ್ವರ್ಣದುಯ್ಯ ಅರೇ
ವಿಮಲಗಾರೆ ನೋಡಿ ನೋಡಿ ಮರಣ ಕೂರ್ಗಣೆ ಗಂಡಿಗಳು ನೀರೇ ನೋಡಿ ಮರಣ ಕೂರ್ಗಣೆ ಮರಣ ಕೂರ್ಗಣೆ ಮರಣ ಕೂರ್ಗಣೆ ಗಂಡಿಗಳು ನೀರೇ ಹರಿಣವೇ ಶರದಿಂದೋಮದನೆ ಹರದಿಂದೋಮದನೆ ಹರದಿಂದೋಮದನೆ ಹರಿಣವೇ 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 ಚೆಲ್ವ ಕರುಣಿ ಗುಣಿಯೋ ವಿಮಲಗಾರೆ 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 ಶರದಿಂದೋಮದನೆ ಹರಿಣವೇ ಚೆಲ್ವ ಕರುಣಿ ಗುಣಿಯೋ ವಿಮಲಗಾರೆ ನೋಡಿ ಮರಣ ಕೂರ್ಗಣೆಯಲ್ಲಿ ಹಳು ಏನಿದು ಆಶ್ಚರ್ಯ ಪರಮಾಶ್ಚರ್ಯ ತಮ್ಮ ಅಣ್ಣ ನೋಡಿದೆಯಾ ಏನು ಸ್ವರದ ಮೂಲವನ್ನು ಅರಸುತ್ತ ಮುಂದುವರಿದು ಬಂದಾವಾಗ ಪರಿಮಳ 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 ಪರಿಮಳದ ಜೊತೆಯಲ್ಲಿ ನೋಡಿದೆ ಎಂತಹ ಬೆಳಕು ಈ ಕದಮ ವನಕ್ಕೆ ಯಾವಾಗಲೂ ನಾವು ಬರುವವರು ಬೇಟೆಗಾಗಿಯೋ ಅಥವಾ ವನವಿಹಾರಕ್ಕಾಗಿಯೋ ಆದ್ರೆ ಇಂತಹ ಬೆಳಕನ್ನು ಕಂಡವರಲ್ಲ. ಮೊದಲು ಕತ್ತಲೆ 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 ಬೆಳಕಿನ ಮೂಲವನ್ನೇ ಅರಸುತ್ತ ಮತ್ತು ಮುಂದುವರಿದು ಬಂದಾವಾಗ ನೋಡಿದೆಯಾ ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. ನಾವೇನು ತಿರುಗಾಟ ಮಾಡಿದ್ದು ಕಡಿಮೆಯ, ಒಂದಲ್ಲ ಎರಡಲ್ಲ ಮೂರಲ್ಲ ಆರರಲ್ಲೂ ಇಂಥದೆಲ್ಲ ಇರುವುದಕ್ಕೆ ಸಾಧ್ಯವಿಲ್ಲ. ಅಷ್ಟು ಸೌಂದರ್ಯವತಿ ಆಗಿದ್ದಾಳೆ. ಇವಳನ್ನು ಸರಿಯಾಗಿ ನಾನು ನೋಡಿದ್ದೇನೆ. ನೀನು ನೋಡಿದ್ಯಾ? ನಾನು ನೋಡಿದಲ್ಲಿ ನೋಡು. ಬಾ 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 ಬಾ. ಏನ ಎಂತಹ ಸೌಂದರ್ಯವತಿ, ಎಂತಹ ಚೆಲುವಿಕೆ, ಎಂತಹ ಅಂದವತಿ ಅಣ್ಣ. ಇದಕ್ಕಿಂತ ಮೊದಲು ನಾವು ಹೆಣ್ಮಕ್ಕಳನ್ನು ನೋಡಿದ್ದೇವ? ನಾನು ನೋಡ್ಲಿಲ್ಲ. ಇಲ್ಲ ಇಲ್ಲ, ಮೊದಲ ಬಾರಿ ಇವಳನ್ನು ನೋಡಿದ ಕ್ಷಣವೇ ಅಡಿಯಿಂದ ಮುಡಿಯವರೆಗೆ ಇವಳ ಸೌಂದರ್ಯವನ್ನು ಈಕ್ಷಿಸಬೇಕೆಂಬ ಆಸೆ. ಆದ್ರೆ ಕಾಲಮಿತಿ ಅಲ್ವಾ, ತುಂಬಾ ಹೊತ್ತು ನೋಡುವುದಕ್ಕಾಗುವುದಿಲ್ಲ, ಸಮಯವೇ ಇಲ್ಲ. ಅಮ್ಮ ಈಕೆಯನ್ನು ನೋಡಿದವಾಗ ಹೊಗಳದಂತಹ ನಾಲಗೆ ಯಾಕೆ ಹೋಗಿ ನೀವು ತ್ರೈವನದ ರತಿಯು ವೈಯಾರದ ಸುಂದರಿಯು ತುಹಿನಾದ್ರಿ ಶಿವಶರದ ಮಾನಸ ಸರೋವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿಸಿ ಸಾಗರವನ್ನು ಅಪ್ಪದ ಅವಗದಿ ನವಾಹಿಪ ಜಾಹ್ನವಿ ವನಿತೆಯು ಚೆಲುವಿಕೆ ಚೈತನ್ಯವು ಪರಿಮಳದ ಪುತ್ಥಳಿಯು ವರ ರಸ ಸಾಕಾರವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳೇತಕ್ಕೆ ಅಡಿಯೇನು ಮುಡಿಯೇನು ಹುಬ್ಬೇನು 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 ಪರಿಮಳದ ಪುತ್ಥಳಿಯು ಚೆಲುವಿನ ಕರುವಿನ ಎರಕವು ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪದರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕ ಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಕವಾಣಿ ಇವಳ ಆನಂದ ಕಂಪು ಪೂರ್ಣ ಚಂದಿರನ ಬೆಂಪು ಇವಳ ಕರ್ಣದ್ವಯ ಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಚರ ಭರಣಿ ಪ್ರಕಾಶದ್ಯುಮಣಿ. ಇವಳನ್ನು ಹೊಗಳುವುದಕ್ಕೆ ಸಾವಿರ ನಾಲಗೆ ಇವಳು ಆದಿಶೇಷನಿಗೆ ಅಸಾಧ್ಯ, ಸಾಧ್ಯವೇ ಇಲ್ಲ. ಹೌದಪ್ಪ. ಈ ಹೆಣ್ಣು ಯಾರು ಅಂತ ಗೊತ್ತಾಯ್ತಾ? ಯಾರು? ಒಂದ ರಮೆ, ಇಲ್ಲದಿದ್ರೆ ರಮೇ ಉಮೆಯರ ಮಾತ ಬಿಡು ನೀನು, ರಮೆ ಉಮೆಯರ ಮಾತ ಬಿಡು ನೀನು. ರಮೆ ಉಮೆಯರ
ಬಿಡು ನೀನು ಸದಾ ಶಿವ ಆಯಾಸ ಆಯಾಸ? ಹೌದಪ್ಪ. ಏನು ಮಾಡಿದ್ಯಾ ಅಣ್ಣ? ಹಾ. ಇವಳನ್ನು ಕಂಡು ಆಯಾಸ. ಹೌದಾ? ವನವಿಹಾರ ಮಾಡಿ ಆಯಾಸ ಅಲ್ಲ ನಮಗೆ. ಮತ್ತೆ ಅಣ್ಣ, ಓ ಇವಳ ಸೌಂದರ್ಯವನ್ನು ಕಂಡಾಕ್ಷಣವೇ ಹಾ. ಇವಳು ರಮೆಯೋ ಉಮೆಯೋ ಎಂಬ ಹಾಗೆ ಹೇಳಿದೆ. ಹಾ. ರಮೆಯೋ ಅಲ್ಲ ಉಮೆಯೋ ಅಲ್ಲ. ಹಾ. ಆ ಈರ್ವರ ಮಾತನ್ನು ನೀನು ಬಿಡಬೇಕು. ಹಾ.
ಏಕೆ ಗೊತ್ತಾ? ಯಾಕೆ? ವೈಕುಂಠ ವಾಸಿಯಾದಂತಹ ನಾರಾಯಣನ ಮಡದಿ ರಮೆ ಹಾ. ಇತ್ತ ಕಡೆಗೆ ಅವನನ್ನು ಬಿಟ್ಟು ಇಲ್ಲಿ ಬರ್ಲಿಕ್ಕುಂಟ. ಸಮುದ್ರ ಮಥನದ ಕಾಲದಲ್ಲಿ ಹಾ. ನಿನಗೆ ಏನು ಬೇಕೇನೋ ಹಾಗೆ ಕೇಳಿದವಾಗ ಹಾ. ಇರುವುದಕ್ಕೆ ಹೃದಯ ಭಾಗದಲ್ಲಿ ಸ್ಥಳ, ಹಾ. ಅಷ್ಟು ಒಳ್ಳೆಯ ಸ್ಥಳ ಇರುವಾಗ ಹಾ. ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ ಅಲ್ವಾ? ಆಹಾ. ಹಾಗಾದ್ರೆ ಇನ್ನೊಬ್ಬಳು ಯಾರು? ಉಮೆ. ಒಮ್ಮೆ ಹಾ. ನಮ್ಮ ಕುಲದೇವರು ಕೈಲಾಸ ವಾಸಿಯಾದಂತಹ ಪರಮೇಶ್ವರ ದೇವರನ್ನು ಬಿಟ್ಟು ಇಲ್ಲಿಗೆ ಬರ್ಲಿಕ್ಕುಂಟ. ಏ ತಮ್ಮ, ಹಾ. ಹಣೆಯನ್ನು ಸರಿಯಾಗಿ ನೋಡಂತೆ. ಏನು? ದೊಡ್ಡ ಬೊಟ್ಟಿಲ್ಲ. ಹಾ. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ವೇ ಅಲ್ಲ. ಅಲ್ಲ, ಅಲ್ಲ. ಒಬ್ಬನಿಗೆ ಅಂಗವನ್ನಿತ್ತ, ಹಾ. ಮತ್ತೊಬ್ಬಳನ್ನು ಶಿರದಲ್ಲಿ ಕೊತ್ತ. ಹಾ. ನಮ್ಮ ದೇವನಿಗೆ ಹೆಣ್ಣಿನ ಪಿತ್ತ ಅಲ್ವಾ? ಶಂಕರೆಯನ್ನು ಕಳುಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಬ್ಬಳಿದ್ದಾಳೆ ಹೇಳಿದ್ದಿ. ಯಾರು? ಚೆಲುವಿಕೆಯರಲ್ಲಿ ಅತಿ ಚೆಲುವಿಕೆ ಅವಳೇ ರಥೀದೇವಿ. ರತಿ ಹಾ. ಬಲಭಾಗದಲ್ಲಿ ಮನ್ಮಥ ಗೋಚರಿಸುವುದಿಲ್ಲ. ಆಹಾ. ಆದ ಕಾರಣ ಕಾಮರತಿಯರ ಮೇಳವೇ ಇದಲ್ಲ. ಹಾ. ಇದು ಯಾವುದೋ ಮೂರನೇದು. ಮೂರನೇದು. ಎಲ್ಲರೂ ಕೇಳುವುದಿದ್ದಾನೆ. ಹೌದಪ್ಪ. ನಮಗೂ ಕೂಡ ಇದುವೇ ಬೇಕು ಅಂತ ಆಗಿದೆ. ಹಾ. ಏನೇ ಆಗಲಿ, ಹಾ. ಇವಳನ್ನು ನೋಡಿದವಾಗ ಹಾ. ಇವಳನ್ನು ಮದುವೆ ಆಗ್ಬೇಕೆನ್ನುವಂತಹ ಆಶೆ ನನಗೆ. ಹಾ. ಒಂದು ಕೆಲಸ ಮಾಡುವ. ಏನು? ಇವಳು ನನಗೆ ಆಯ್ತಾ? ಏ ಅಣ್ಣ, ನನಗೆ ಇವಳನ್ನು ನನಗೆ ತೋರಿಸುವಾಗ ನಿನ್ನ ಅತ್ತಿಗೆ ಆಗುವಳು ಎಂಬ ಹಾಗೆ ಹೇಳಿದ್ದೆ ನಾನು. ಅದು ಈಗ ನಿನ್ನ ಅತ್ತಿಗೆ ಅವಳು. ಅವಳಿಗೆ ನಾನು ಮನಸ್ಸೊತ್ತಿದ್ದೇನೆ, ಹಾಗೆ ಅವಳು ನನಗೆ. ಅವಳು ನನಗೂ. ನಾನು ಮದುವೆ ಆಗ್ತೇನೆ. ನನಗೆ ಈ ವಿವರವನ್ನು ಅಣ್ಣ ಮನಕ್ಕೆ ಬಂದಂತೆ ನೀನು ಸುಮ್ಮನೆ ಚರ್ಚೆ ಮಾಡಬೇಡ. ಅವಳು ನನಗೆ. ನನಗೇನು ಹಾಗೆ ವಾದ ಮಾಡುವುದು ಸರಿಯಲ್ಲ. ಯಾಕೆ? ವಾದದಿ ಫಲವಿಲ್ಲ. ಆ? ಒಂದು ವೇಳೆ ಈ ಹೆಣ್ಣನ್ನು ಬಯಸಿದ್ರೆ ಹಾ. ನಾವು ಸತ್ತೇ ಹೋಗ್ತೇವೆ. ಯಾಕೋ ಹಾಗೆ? ದೇವರು ಹೊರ ಕೊಡುವಾಗ ಏನು ಅಂತ ಹೇಳಿದ್ದಾರೆ? ಆ. ಬ್ರಹ್ಮಚಾರಿ ಕೆಟ್ಟು ಹೋದ್ರೆ ಆವತ್ತು ನಿಮ್ಮ ಪಾಲಿಗೆ ಮರಣ ಅಂತ ಹೇಳಿದ್ದಾರೆ. ಹೌದಲ್ವಾ? ನಾಳೆ ನಾವು ಸತ್ರೆ ನಮ್ಮ ಹೆಸರಿನಲ್ಲಿ ಯಾರ್ಯಾರಿಗೆ ಧರ್ಮಕ್ಕೆ ಸನ್ಮಾನ ಆಗ್ತದೆ. ಹೌದು. ಹೌದು. ಆ. ಒಂದು ಕೆಲಸ ಮಾಡುವ. ಏನು? ಸಾಧನೆ ಮಾಡಬೇಕು. ಹಾ. ಈ ಹೆಣ್ಣು ನಮ್ಮ ಅಣ್ಣ ಶುಂಭನಿಗೆ ಸರಿಯಾದ ಹೆಣ್ಣು. ಹಾ. ಅವನಿಗೆ ವಿಷಯವನ್ನು ಹೇಳ್ಬೇಕು. ನಡೆಯೋಣ. ಮತ್ತೆ ಖಾನಗೆ ಶೋಡಿತ ಭಟ್ಟನವರ ಶುದ್ಧಗಾನವರದಿ ಕವಿಹವಳಲೆ ಇರುವಂತಹ ಸ್ಥಳ ಚೋಡಿತಾಪುರಕ್ಕೆ ಯಾರಂತ ಕೇಳಿದ್ದೀರಿ? ಶುಂಭಾಸುರನೆಂದು ಕೇಳಿಬಲ್ಲೆವು. ಸರಿ. ಓಲಗವಿದ್ದ ವಿಚಾರ ಶಂಕರ ಕಾಪಾಡು ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ನವಬ್ರಹ್ಮರಲ್ಲಿ ಒಬ್ಬರಾದಂತ ಕಶ್ಯಪ ಬ್ರಹ್ಮರು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಅವರಲ್ಲಿ ಓರ್ವರಾದ ಧನುದೇವಿಯ ಸ್ವರ್ಣ ಗರ್ಭದಲ್ಲಿ ಜನಿಸಿದವರು ನಾವು ಇರುವರು. ನಿಜ. ಶುಂಭ ನಿಶುಂಭ ಅನುಜ
ಅಗ್ರಜ ನಾವು ಬಾಲ್ಯದಲ್ಲಿ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಯನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ನಿಜ. ವರ್ತಮಾನ ಕಾಲದಲ್ಲಿ ಅನುಜರಾದಂತ ನಿಶುಂಭನ ಜೊತೆ ಸೇರಿಸಿಕೊಂಡು ಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು. ಹೌದಣ್ಣ. ತಮ್ಮ ನಾವು ಇಷ್ಟು ಎತ್ತರಕ್ಕೆ ಅಗಲಕ್ಕಿದ್ದೆ ನಾವು ಮಾಡಿದಂತ ಸಾಧನೆ ಯಾರು ಹರಿಹರಾದಿಗಳಿಂದ ಕದಂತೆ ಮಾತನ್ನು ನೆರವೇರಿಸುವುದಕ್ಕಾಗಿ ಘೋರವಾದಂತಹ ಕಾನೂನವನ್ನು ಸೇರಿದೆವು. ವಿದ್ಯೆ ಕುರಿತು ತಪಸ್ಸನ್ನು ಆಚರಿಸಿದೆವು. ತಪಸ್ಸಿಗೆ ಮೆಚ್ಚಿದಂತಹ ವಿಧಾರ್ಥ ಬೇಕಾದಂತಹ ವರವನ್ನ ಕೊಟ್ಟ. ಅದರಲ್ಲೂ ದರೆಯ ಯೋನಿಜರಿಂದಲೂ 3 ಮೂರ್ತಿಗಳಿಂದಲೂ ಮಾರಾಣವೇ ಇಲ್ಲದಂತಹ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ಮಾತಾಡೋಕೆ ಹೋದೆವು. ಉರಗಾದಿಗಳ ಹೆಡೆಗಳನ್ನು ಅಲ್ಲಿರುವ ಸುವಸ್ತ್ರಗಳನ್ನು ಸಂಗ್ರಹಿಸಿದ್ದೇವೆ. ಭೂಲೋಕಕ್ಕೆ ಹೋದರೆ ಭೂಭುಜರ ದರ್ಪ ಅವರ ದರ್ಪವನ್ನು ಗೋರಿದು ದೊಡ್ಡ ಕಾಣಿಕೆಯನ್ನು ಸಂಗ್ರಹಿಸಿದ್ದೇವೆ. ದೇವಲೋಕಕ್ಕೆ ಹೋದಂತಾದ್ರೆ ಇಂದ್ರಾದಿ ಸುಮನಾಸರ ದರ್ಪ ಅವರ ಎದೆಯನ್ನು ಮೆಟ್ಟಿ ಸುರ ಗದ್ದಿಗೆಯನ್ನು ಏರಿದ್ದೇವೆ. 3 ಲೋಕ ನಮ್ಮ ವಶ. ನಮ್ಮ ಪರಾಕ್ರಮ ಹೇಗನ್ನ ಅನುಜ 3 ಲೋಕವು ನಮ್ಮದಾಗಿಸಿಕೊಂಡ ನಮ್ಮಲ್ಲಿ ಕಾಲವನ್ನು ಕೊಟ್ಟಂತ ದೇವತೆಗಳು ಓಡಿ ಹೋಗಿದ್ದಾರೆ. ಇಂದ್ರನ ಮಹಾವಂಚನೆ ಎಂಬುದು ನಮಗೆ ತಿಳಿದಂತಹ ವಿಚಾರ. ಅದಕ್ಕಾಗಿ ನಮ್ಮವನು ಚಂಡಮುಂಡರನ್ನು ಕಳಿಸಿದ್ದೇನೆ. ತಮ್ಮ ನೀನು ವಿಶ್ರಾಂತಿ ಪಡೆದುಕೋ. ಚಂಡಮುಂಡರ ನಿರೀಕ್ಷೆಯಲ್ಲಿ ಇರ್ತೇನೆ. ಧರಣಿಯನ್ನೆಲ್ಲ ಸಂಚರಿಸಿ ಜೋಗಿಸಿದೆವು ನನ್ನ ದೇವ. ನಿನ್ನ ನಿರತಲಿರು ಮರುತಿ ಜಗತಿ ನನ್ನ ದೇವ. ಪಡೆದಂತಹ ನಾವು 3 ಲೋಕವನ್ನು ತಿರುಗಾಟ ಮಾಡಿದವರು. ಎಲ್ಲಿ ಹೋದ್ರು ಕೂಡ ನಿನ್ನನ್ನು ಹೊಗಳುತ್ತಾ ಇದ್ದಾರೆ. ಅವರ ಶಿರವನ್ನು ಕಡಿದಿದ್ದೇವೆ. 3 ಲೋಕ ಸಂಚಾರ ಬಾಯಾರಿಕೆ ನಮ್ಮದೇ ಆದಂತಹ ಕದಮವನಕ್ಕೆ ಹೋಗಿ ನಮ್ಮ ಮಾಂಸವನ್ನು ತಿಂದೆವು. ಆಯಾಸವನ್ನು ಪರಿಹರಿಸುವುದಕ್ಕೆ ತುಹಿನಗಿರಿಗೆ ಹೋದಾಗ ಒಂದು ವಿಶೇಷ. ಏನದು ವಿಶೇಷ? ತಂಪಾದ ಗಾಳಿಯು ಬೀಸಿದಣ್ಣ. ಆ ತಂಪಾದ ಗಾಳಿಯೊಂದಿಗೆ ಇಂಪಾದ ಗಾಯನವು ಕೇಳಿ ಬಂತು. ಆ ಗಾಯನವನ್ನು ಅರಸುತ್ತಾ ಮುಂದಕ್ಕೆ ಹೋದಾಗ ತರುಣಿ 7 ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಣ್ಣ. ಇವಳ ಅಂದವನ್ನು ಕಂಡಾಕ್ಷಣವೇ ನಮಗೆ ಅನಿಸಿದ್ದು ಒಂದು. 3 ಲೋಕದ ಒಡೆಯನಾದಂತಹ ನೀನು ಅವಳನ್ನು ವರಿಸಬೇಕು. ನಿನ್ನ ವಾಮಭಾಗದಲ್ಲಿ ರಂಜಿಸಬೇಕು. ಆದಷ್ಟು ಬೇಗ ಅವಳನ್ನು ಕರೆದು ನಿನ್ನ ಮದುವೆ ಆಗಬೇಕು. ಶುಂಭನು ಮನಸಿ ಜನ ಧರ ಹದಿಗೆ ಮುಕುಂದ ವನಜನೇತೆಯವರಿ ಶರೀರಗೆನುತ ನಿಶ್ಚಯಿಸಿ ಚಂಡಮುಂಡರೇ, ನಿಮ್ಮ ಮಾತನ್ನು ಕೇಳಿದವಾಗ ಮನಸ್ಸಿನಲ್ಲಿ ಏನೋ ಬೇಕು ಅನ್ನಿಸ್ತಾ ಉಂಟು. ಇದಕ್ಕೆ ಕಾರಣ ಮನ್ಮಥನೇ. ಏನು ತೀರ್ಮಾನಕ್ಕೆ ಬಂದೆ ತಮ್ಮ ಆ ವಣಿಜ ನೇತ್ರಯ ವಾರಿಸಾದೀರೆ. ತಮ್ಮ ನೀವು ಎಷ್ಟಾದರೂ ದಣಿದು ಬಂದವರು. ನೀವು ಹೇಳಿದಂತ ವಿಚಾರದ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ. ಬೇಕಾದ್ರೆ ನಾನೇ ಕಳಿಸ್ಕೊತೀನಿ. ಒಳಗಿದ್ದೇವೆ ದೇವಾ ಬರಬೇಕು. ಕೇರಯ್ಯ ಸುಗ್ರೀವ ಬೇಗನ ಬಡಲೆ ಸಚಿವ ಕಾಲವನ್ನು ಮಾತೆಯನು ಕೇಳಿದರು ಬೆಳೆದೊಳಗೆ ಉಯ್ಯಾರ
ನಾರಿವರುವಳು ಚಿನ್ನದ ಉಯ್ಯಾಳೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ. ಪ್ರಭು ಪ್ರಭು ಓ ಅಖಂಡವಾಗಿ ಬ್ರಹ್ಮಚರ್ಯ ವ್ರತವನ್ನು ಆಚರಿಸಿದಂತ ಯಾವ ಚಂಡಮುಂಡರು ಹಾ, ಕೊಪ್ಪಳಕ್ಕೆ ಹೆಣ್ಣನ್ನು ನೋಡಿದ್ದ, ಹಾ. ನಿಮ್ಮಲ್ಲಿ ವರ್ಣನೆ ಮಾಡಿದ್ದ. ಹ, ಈ ವಿಷಯ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೂ ಬಂದಿದ್ದೇನೆ ನಾನು. ಪ್ರಭು ಓ ಮದುವೆಯವರಿಗೆ ನನಗೆ ನನ್ನನ್ನು ಬರುವುದಕ್ಕೆ ಹೇಳಿ. ಕಾರಣ ಉಂಟು. ಏನದು? ಕದಂಬವಳಿಗೆ ಅವಳು ಇದ್ದಡಿಗೆ ಇರುವ ಹೋಗಿ ಶುಂಭ ಏನು ಎಂಬುದರ ಬಗ್ಗೆ ಅವಳಲ್ಲಿ ತಿಳಿಸಿ ಹೇಳಿ. ಅವಳ ಮನವನ್ನು ಒಲಿಸಿ ಶೋಣಿತಾಪುರಕ್ಕೆ ಸಂಧಾನ ಮುಖ್ಯನಾಗಿ ಕರೆತರಬೇಕು. ಶುಂಭನ ಮಾತು ಅಂತ ಕೇಳಿ ತಿಳಿಬೇಡ. ಶುಂಭನ ಆಚೆ ಹೋ. ಶುಂಭನ ಮೆರೆವ ಕದಂಬವನವನೆ ಬದುಕ ಜಗದ ವಿಜಯ ರಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣಂಬಿಗುರೇ ಸಿಲುಕುತ್ತನೆ ನಮ್ಮಯ ಶುಂಭ ಕೆಟ್ಟನು ಹಿಡಿದು ನೋಡಲಿ ಮಾಡಿಯೇ ಶಿವ ಶಿವ ಜನನಿಗೆ ಭಿನ್ನಕವನು ಕರುಣನುಡಿಂದೋ ಜನನಿಗೆ ಭಿನ್ನಕವನು ಕರುಣನುಡಿಂದೋ ವನದಿ ಕುಳಿತಿರುವುದೇ ಹನುಮತ ಬಲ್ಲಿದು ನಿನಗೇನು ಬೇಡ ಶುಂಭನ ಬಯಕೆ ಜನನಿಗೆ ಕರುಣ ಜನನಿ ಜಗನ್ಮಾತೆಯ ಪುಣ್ಯ ಪದಯುಕ್ತಗಳಿಗೆ ಇದು ಸುಗ್ರೀವನ ಪ್ರಣಾಮಗಳು ತಾಯೇ. ಎದ್ದೇಳು. ನಿನಗೆ ವಂದನೆಯನ್ನು ಸಲ್ಲಿಸುವುದರ ಜೊತೆಗೆ ಒಂದೆರಡು ಮಾತುಗಳನ್ನು ಭಿನ್ನ ಪದೋಪಾದಿಯಲ್ಲಿ ನಿವೇದಿಸಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಸಾನ್ನಿಧ್ಯದಲ್ಲಿ ಕೇಳಿಕೆ ತಾಯಿ. ಏನದು? ಎನ್ನ ಮನದಾಸೆಯೋ ಮಡದಿ ಮಕ್ಕಳ ಬಯಲಾಸೆಯೋ ಹೇಳಿಕೊಳ್ಳುವುದಕ್ಕೆ ನಿನ್ನಲ್ಲಿ ಸಮಯವನ್ನು ಕೇಳಿದ್ದು ಖಂಡಿತ ಅಲ್ಲ. ಮತ್ತೆ ಎನ್ನ ಒಡೆಯನಾದಂತಹ ಶುಂಭನ ಮನದ ಬಯಕೆಯನ್ನು ನನ್ನ ನಾಲಿಗೆಯಿಂದ ವಿಶದೀಕರಿಸಿಕೊಳ್ಳಬಹುದು ತಾನೆ. ಓ ಜಗನ್ಮಾತೆ, ಈ ಕದಂಬ ಕಾರಣದಲ್ಲಿ ನೀನು ಇರುವಂತಹ ವಿಚಾರವನ್ನು ಎಮ್ಮವರಾದಂತ ಯಾವ ಚಂಡಮುಂಡರ ಮುಖೇನ ಒಡೆಯ ಶುಂಭ ತಿಳಿದುಕೊಂಡವನಿದ್ದಾನೆ. ಸರಿ. ತಿಳಿದದ್ದೇ ತಡ. ನಿತ್ತಲ್ಲಿ ನಿಲ್ಲುವುದಿಲ್ಲ, ಕುಳಿತಲ್ಲಿ ಕುಳಿತುಕೊಳ್ಳುವುದಿಲ್ಲ. ಎನ್ನನ್ನು ಹತ್ತಿರಕ್ಕೆ ಬರುವುದಕ್ಕೆ ಅಪ್ಪಣೆ ಬಿದ್ದು ಹೆಚ್ಚಿದ. ಹೋದಾಗ ಒಂದು ಹೇಳಿಬಿಟ್ಟ, ಹೋಗು ಅಂತ ಹೇಳಿ ಬಂದಿದ್ದೇನೆ. ಹೇಳಿದ್ರೆ ಸನ್ಮತ ಅಲ್ಲಿದು ನಿನಗೆ. ಹಾಗಿದ್ರೆ ಸಮ್ಮತವಲ್ಲದಿದ್ರು ಕೂಡ ಹೇಳದೆ ಉಪಾಯ ಇಲ್ಲ. ಯಾಕೆಂತ ಹೇಳಿದ್ರೆ ಮಾನ ಮುಚ್ಚುವುದಕ್ಕೆ ಪಷ್ಟೆ ಕೊಟ್ಟಿದ್ದಾನೆ, ಬದುಕುವುದಕ್ಕೆ ಅನ್ನ ಕೊಟ್ಟಿದ್ದಾನೆ, ಸೇವಿಸುವುದಕ್ಕೆ ಗಾಳಿ ಕೊಟ್ಟಿದ್ದಾನೆ, ಅಥವಾ ಕುಡಿಯುವುದಕ್ಕೆ ಜಲವನ್ನು ಕೊಟ್ಟವನಿದ್ದಾನೆ. ಅಂತೂ ಯಾವ ರಾಜ ಋಣದಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ, ಇದು ಸತ್ಯ. ನನಗೆ ಪೂರೈಸುವುದಕ್ಕೆ ಆಗುತ್ತದಂತಲ್ಲ, ಪ್ರಯತ್ನ ನಮ್ಮದು, ಫಲ ದೇವರು ಕೊಡಬೇಕು. ಆದ್ರಿಂದ ಒಂದೇ ವಾಕ್ಯದಲ್ಲಿ ಹೇಳಿಬಿಡ್ತೇನೆ ತಾಯಿ, ಹರ್ಷದ ನಿನ್ನನ್ನು ವರಿಸುವ ಮನವಂತ ಈತ ನಡೆಯವ ದೂತ ಶುಂಭಾದುರಗೆ ಬೀಳುವ ದೂತರಿಲ್ಲ ಸುವಾತಗಿತ್ತು. ಸುಗ್ರೀವನ ಮಾತುಗಳನ್ನು ಕೇಳಿದಾಗ ನನಗರಿವಿಲ್ಲದೆ ನಗು ಬಂದು ಹೋಯಿತು. ನನ್ನ ನಗೆ ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಈ ಬಗೆಯನ್ನು ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಇವನ ಮೇಲೆ ಕ್ಷಣದಲ್ಲಿ ಏನು ಘಟನೆ ನಡೆದು ಹೋಯಿತು. ಯಾತನಾಮಯವಾದಂತ ಕಾರ್ಯವನ್ನು ಬಿಟ್ಟೆ
ಪರಮ ಚೇತನದೆಡೆಗೆ ಹೋದರೆ ಇಲ್ಲ ಯಾವುದೋ ಒಂದು ಶಕ್ತಿ ಮಾತೆಯಾದವಳು ಹಸುಗೂಸನ್ನು ಒಯ್ಯುವಂತೆ ಆ ಕಡೆಗೆ ಒಯ್ಯಿತು. ಆದ್ರೆ ಹೋದಲ್ಲಿ ಏನು ಅಂತ ನೀವು ಕೇಳ್ತೀರಿ. ನೋಡುವುದಕ್ಕೆ ಏನು ಇರಲಿಲ್ಲ, ಅದು ಕೇಳುವುದಕ್ಕಿತ್ತು ಸ್ವಾಮಿ. ಏನದು ದೊಡ್ಡ ಮಂತ್ರ ಅಂತ ಹೇಳಿ ಓಂ ಎಂಬಂತ ನೀನಾದವನ್ನು ಕೇಳಿದಾಗ ನಿಮ್ಮ ಬಾಯಿಂದ ಕೇಳುವಾಗ ಮನ ರೋಮಾಂಚನವಾಗುತ್ತದೆ. ಹಾಗಿದ್ರೆ ಪ್ರತ್ಯಕ್ಷ ಅಲ್ಲಿ ಕೇಳಿದಾಗ ಅದು ಅನುಭವ ಕಮ್ಮಿ ಅಂತ ಹೇಳಿದ್ದಾರೆ, ಆದ್ರಿಂದ ವಿಸ್ತರಿಸುವುದಿಲ್ಲ. ಆದ್ರಿಂದ ಸ್ವಾಮಿ ನಾನು ಬಿದ್ದದ್ದು ಹೌದಲ್ವಾ, ಎದ್ದದ್ದು ನಿಜ ತಾನೆ, ಹೋದದ್ದು ಹೌದಲ್ವಾ, ಯಾಕಾಯ್ತು? ಕದಂಬ ಕಾನನಕ್ಕೆ ಬಂದು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತಂತ ಆ ಮಹಿಮಾನ್ವಿತೆಯ ಕಂಡು ಹೇಳಿದ್ದೇನೆ. ತಪ್ಪಲ್ವಾ? ಅನ್ಯಕ್ಷೇತ್ರದಲ್ಲಿ ಮಾಡಿದ್ರೆ ತಪ್ಪು ಮಾಡಿದ್ರೆ ಪುಣ್ಯಕ್ಷೇತ್ರದಲ್ಲಿ ಪರಿಹಾರ ಅಂತೆ. ಈಗ ಪುಣ್ಯಕ್ಷೇತ್ರದಲ್ಲೇ ತಪ್ಪು ಮಾಡಿದ್ರಲ್ಲ, ಹಾಗಿದ್ರೆ ವಜ್ರ ದೊಡ್ಡದೆಲ್ಲ ಹೇಳೋದು ಬೇಡ, ಸ್ವಲ್ಪ ಪರಿಹಾರ ಸಿಕ್ಕಿತ್ತು. ಹೇಗೆ? ಕ್ಷಮೆಗೆ ಅಲ್ವಾ? ಮಾಡಿದ್ದು ತಪ್ಪಾಯ್ತು ಅಂತ ಒಪ್ಪಿಕೊಂಡ ಮೇಲೆ ಅಧಿಕ ಸೌಭಾಗ್ಯವೇ ಅದನವನೆಲ್ಲವ ಮೊದಲೇ ಯಾಕೆ ಬಂತು? ಭಯ ಭಯ ನಿತರಾದೆಯ? ಹೌದು, ಭಯಪಡದಿರು ಬೇರೆ ದಾರಿ ಇಲ್ಲ ಅಂತಾಗಿದೆ. ಈಗ ಅರಣ್ಯದಲ್ಲಿ ಕುಳಿತಂತಹ ಹೆಣ್ಣು ಅಬಲೆ ಎನ್ನುವ ಹಾಗೆ ಭಾವಿಸಿಕೊಂಡನೇ ನಿನ್ನೊಡೆಯ. ಎನ್ನೊಡೆಯನ ಅಂಬೋಣ ಚಂಡಮುಂಡರಿಂದ ವಿಚಾರಗಳು ತಿಳಿದ ಕೂಡಲೇ ಅವನೇ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿದ್ದೆ. ಬರಲಿಲ್ಲ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿದ್ದಾನೆ. ಸಂಧಾನ ಅಂತ ಹೇಳಬೇಡಿ, ಅವ ಹೇಳಿದ್ದನ್ನು ಹೊತ್ತುಕೊಂಡು ಬಂದವನಿದ್ದೇನೆ. ಯಾಕೆಂತ ಹೇಳಿದ್ರೆ ಆಳಿರುವಾಗ ಅರಸ ಮಾಡುವುದಕ್ಕಿಲ್ಲಂತೆ, ಅದನ್ನೆಲ್ಲವನ್ನು ಹೇಳಿದ್ದೇನೆ. ಈಗ ನಿಮ್ಮ ಮನದ ಇಂಗಿತ ಏನು ಅಂತ ಹೇಳಬೇಕು ಅಂತೇಳಿ ಸಾನ್ನಿಧ್ಯದಲ್ಲಿ ಕೇಳಿಕೆ. ನೀನು ಹೋಗಿ ಹೇಳಬೇಕಾದದಿಷ್ಟೇ. ಏನಮ್ಮ? ಶುಂಭನಾಗಲಿ ಆತನ ದಮ್ಮನಿ ಶುಂಭನಾಗಲಿ ಹೆಚ್ಚೇಕೆ ಶಂಭುವೆ ದರಗಿಳಿದರೂ ಕೂಡ ದುರಕ್ಕಲಾರೆ. ತಾಯೇ ಏನು ಎಲ್ಲವಡೆ ಏನಂತ ಇನ್ನು ವಿಸ್ತರಿಸುವುದಕ್ಕಿಲ್ಲ, ಸಮಯ ಹೋಯ್ತೆ ಈಗ. ಆದರೆ ಅವ ಬಂದರೂ ಕೂಡ ನೀವು ಹೆದರುವುದಿಲ್ಲ. ಆಕಾಶವೇ ಕಳಚಿ ಬಿತ್ತ ಭೂಮಿಯ ಇಬ್ಬಾಗ ಬಾಯಿತು, ಅದು ಅಂಬುದಿಯ ಮೇಲೆ ಮೀರಿತು, ಅಲ್ಲ ಸಿಡಿಲು ಬಡೀತು ಎಂಬಂತಹ ಯಾವ ಧ್ವನಿಯಲ್ಲಿ ಆಡಿಬಿಟ್ಟಿರಿ ತಾಯೇ. ನನಗೆ ಭಯ ಇಲ್ಲ. ಹಾಗಿದ್ರೆ ಜ್ಞಾನದ ಭಯವೇ ಜ್ಞಾನದ ಮೂಲ ಅಂತ ಹೇಳಿದ್ದಾರೆ, ಅದು ಇಲ್ಲ ಅಂತ ಹೇಳಿದ್ದಲ್ಲ. ಆದರೆ ಮಾತೆಯ ಬಳಿಯಲ್ಲಿ ಮಕ್ಕಳಿಗೆ ತರ ಭಯ ಅಲ್ವೇ? ಆದ್ರಿಂದ ನನ್ನ ಮಗಳೇ ಅಂತ ಒಪ್ಪಿಕೊಂಡಿದ್ದೀರಲ್ಲ, ನಾನು ತಾಯಿ ಅಂತ ಹೇಳಿ ಆವಾಗ ವಂದನೆ ಮಾಡುವಾಗ ಹೇಳಿ ನೀವು ತಾಯಿ ಅಂತ ತಿಳ್ಕೊಂಡಿದ್ದೇನೆ. ತಾಯಿಯ ಬಳಿಯಲ್ಲಿ ಮಕ್ಕಳು ಏನಾದ್ರೂ ಕೇಳಿದ್ರೆ ಅದು ತಪ್ಪಲ್ಲ ತಾನೆ. ಏನು ಬೇಕು ಅಮ್ಮ? ಈ ಕೈಕಾಲು ನಾನು ನನ್ನದ್ದು ಅಂತ ಹೇಳ್ತಾ ಇದ್ದೇನೆ. ನನ್ನದು ಏನು ಇಲ್ಲ, ಅದೆಲ್ಲ ಶ್ರೀದೇವಿಯದ್ದು. ಅಂದ ಬಳಿಕ ಸಾಕ್ಷಿಗಳಿಂದ ನಿಮ್ಮನ್ನು ಪ್ರತ್ಯಕ್ಷವಾಗಿ ನೋಡಿದ ಮೇಲೆ, ನಾನು ಈ ಕೈಕಾಲುಗಳಿಗೆ ಬಲ ನಿಮ್ಮಿಂದ ಬಂದಿದೆ ಅಂತ ಹೇಳಿದ ಮೇಲೆ ನಾನು ತಿರುಗಾಟ ಮಾಡಬೇಕಾ? ಬೇಕಾ? ಹಾಗೆ ತಿರುಗಾಟ ಮಾಡಬೇಕಿದ್ರೆ ಬರೇ ಒಂದು ತಿರುಗಾಟ ಲೆಕ್ಕಾಚಾರಕ್ಕೆ ಮಾಡುವುದಲ್ಲ, ನಾನು ತಿರುಗಾಟ ಮಾಡುವುದಲ್ಲ, ದೇವಿಗೆ ಪ್ರದಕ್ಷಿಣೆ ಬಂದ ಹಾಗಾಗಬೇಕು. ಅಮ್ಮ, ನಾಲಿಗೆ ಇಷ್ಟು ಉಂಟು ನಂದು, ಬೇಕಾದ್ದು ಒಂದು ಬರುವುದಿಲ್ಲ, ಬೇಡತನ ಬೇಕಾದಷ್ಟು ಹೇಳ್ತೇನೆ, ಅವೇ ಅಲ್ಲ ಪ್ರಜ್ಞೆ ಇಲ್ಲದೆ. ಆದ್ರೆ ನಾನು ಆಡಿದಂತ ಯಾವುದೇ ಒಂದು ಶಬ್ದ ಇದ್ರೆ ಅದು ದೇವಿಯನ್ನು ಸ್ತುತಿ ಮಾಡಿದ ಹಾಗೆ ಪರಿಣಮಿಸಬೇಕು ತಾಯೇ. ನಿಶ್ಚಯಂತೆಯೇ ಆಗಲಿ. ಅಮ್ಮ, ಎರಡು ವರವನ್ನು ಕೊಟ್ಟ ಹಾಗೆ ಮಾತು ಇತ್ತವರಿದ್ದೀನಿ. ಇನ್ನೊಂದು ಮಾತು ಕೇಳಿ. ಏನದು? ನಾನು ಹೋಗಬೇಕು ಅಂತ ಹೇಳಿದ್ರೆ ನಾನು ಸಾಯಬೇಕು ಅಂತ ಆಯ್ತಲ್ಲ, ಹಾಗಿದ್ರೆ ಇಂದಲ್ಲದ್ರೆ ನಾಳೆ ಸಾಯಬೇಕು ಅಂತ ಆದ್ರೆ ಅಮ್ಮ, ಜನನಿ, ಲೋಕಮಾತೆ, ಜಗನ್ಮಾತೆ, ನಾನು ಸತ್ಯರ ಎತ್ತಲ ಹೋಗುವುದು ಬೇಡ, ಯಾವುದೇ ಕಷ್ಟಗಳಿಲ್ಲದ ತಕ್ಕ ಕಾಲ ಬಂದಾಗ ಮೋಕ್ಷಗಾಮಿಯಾಗ ನನ್ನನ್ನು ಮಾತಾಡಿಸುತ್ತಿದ್ದೆ. ಆದ್ರೆ ಇನ್ನು ಮಾತಾಡ್ಲಿಕ್ಕೆ ನಿಮಗೆ ಮಾತಾಡಿಸಿದೆ. ತಕ್ಕ ಕಾಲ ಬಂದಾಗ ಸಮಯ ಉಂಟುಂಟಾಯ್ತಲ್ಲ, ಅಲ್ಲೇ ತನಕ ಉಳಿಬೇಕು. ಅದು ನಾನೇನು ಮಾಡಲಿ, ಅಷ್ಟು ಭಜನೆ ಮಾಡ್ಬೇಕು. ಹಾಗಿದ್ರೆ ಭಜನೆ ಮಾಡಿದ್ರೆ ಭಗವತಿ
ಯಮದಂಡವೇ ಹೋರಾಟಕ್ಕೆ ಬೇಕಾಗಿ ಮಹಾಕಾಳಿ ಅಪ್ಪ ಏನು ಆಶ್ಚರ್ಯ, ಹಾಗಂತಾದ್ರೆ ಇನ್ನು ಯಾರನ್ನು ಕಳುಹಿಸಿಕೊಡುವುದಿಲ್ಲ. ಅಳಿದುಳಿದ ದಳವನ್ನು ಒಗ್ಗೂಡಿಸಿದ್ದೇನೆ. ಮಾಡಿ ರಥವನ್ನು ಏರಿ ನೈತ ಮುಂದೆ.
ಬಂದವನು ಮದುವೆ ಆಗುವುದಕ್ಕಾಗಿ ಹೊರಟೆಯ ಇದೇನು ಕಥನ? ಸಂಧಾನಕ್ಕೆ ನನ್ನ ಮೋಹನ ಸುಗ್ರೀವರನ್ನು ಕಳಿಸುತ್ತಿದ್ದ ಕರೆ ತಂದನೆ ಸಂಧಾನ ಮುಗಿಯಿತು, ಸಂಗ್ರಾಮವೇ ಬದ್ಧವಾಯಿತು. ಗುರುವನ್ನು ಬಯಸಿದ್ದಾಳೆ. ಈ ವಿಚಾರವನ್ನು ತಿಳಿದು ನೀನೇನು ಮಾಡಿದೆ ಪ್ರಭು? ನಮ್ಮವರದ ಧೂಮ್ರಾಕ್ಷನಲ್ಲೇ ಕಳುಹಿಸಿಕೊಟ್ಟೆ. ಸಂಧಾನ ವ್ಯಕ್ತವಾದ ಮೇಲೆ ಧೂಮ್ರಾಕ್ಷನನ್ನು ಕಳುಹುವಂತ ಅಗತ್ಯ ಏನಿತ್ತು? ಆಕೆಯನ್ನು ಎಳೆದು ತರುವುದಕ್ಕಾಗಿ ನಮ್ಮನ್ನು ಇಲ್ಲ, ಕೇವಲ ಹುಂಕಾರ ಮಾತ್ರ ಇದ್ದ ಧೂಮ್ರಾಕ್ಷನನ್ನೇ. ಧೂಮ್ರಾಕ್ಷನ ಮರಣವಾಯಿತು. ಆಮೇಲೆ ಕಂಡು ಮನೆಯದಂತೆ ಕಂಡು ಮುಟ್ಟನ್ನು ಕೂಡ ಕಳಿಸಿಕೊಟ್ಟೆ. ಪರಿಣಾಮ ಖಾಲಿಯಾಗಿ ಅವರು ಚಂಡಮುಂಡರಲ್ಲಿದ್ದಾರೆ ಪ್ರಭು. ಈಗ ಯಾವ ತೀರ್ಮಾನಕ್ಕೆ ಬಂದೆ? ಸೊಕ್ಕೆಯನ್ನಿಗೆ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ಅಳಿದುಳಿದ ದಾನವರನ್ನು ಒಗ್ಗೂಡಿಸಿದೆ. ಮಾಡಿದ ತವಣಿ ಏರಿದ್ದೇನೆ. ಇನ್ನು ನಾನು ಒಂದನಲ್ಲ, ಸಾವಧಾನ ಮನೋಗತವಾದಂತಹ ಅಭಿಪ್ರಾಯಕ್ಕೆ ಅವಕಾಶ ಇದೆ. ಮನದಲ್ಲಿ ಮನಸ್ಸಿನ ಸ್ಥಳಕ್ಕೆ ತಿರುಗುತ್ತ ವನಿತೆಯ ಬಯಕೆಯ ದೈತ್ಯನಾಥ. ಮತ್ತೊಮ್ಮೆ ಶಿರವನ್ನು ಬಾಗಿದ್ದೇನೆ. ದಿಕ್ಕು ದೆಸೆಯಿಲ್ಲದೆ ಬಳಲುತ್ತಿದ್ದ ದಾನವರಿಗೊಂದು ಸರಿಯಾದಂತಹ ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಅವಿರತವಾದಂತಹ ಶ್ರಮಕ್ಕೆ ಸಿದ್ಧನಾದವು ನೀನು. ನಮ್ಮ ಜೀವನ ಅನ್ನೋದು ಸುಖದ ಸೋಪಾನವಾಗಿರಲಿಲ್ಲ, ಮುಳ್ಳಿನ ಹಾಸಿಗೆಯಾಗಿತ್ತು. ಯಾವುದನ್ನು ಲೆಕ್ಕಿಸದೆ ಲೋಕದಲ್ಲಿ ದಾನವರಿಗೊಂದು ಒಳ್ಳೆಯ ಸ್ಥಾನ, ಮಾನ, ನ್ಯಾಯ, ಬೆಲೆ ಎಲ್ಲವೂ ದೊರಕಬೇಕು ಅನ್ನುವಂತಹ ಉದ್ದೇಶದಿಂದ ಅನವರತ ಮಹತ್ತರವಾದಂತಹ ತ್ಯಾಗಕ್ಕೆ ಬದ್ಧನಾದವ ನೀನು. ಲೋಕೋತ್ತರವಾದಂತಹ ಕೀರ್ತಿಯನ್ನು ಬೆಳಗಿಸುವಲ್ಲಿ ಕೇವಲ ನಿನ್ನೊಬ್ಬರ ಅಪೇಕ್ಷೆ ಇತ್ತಲ್ಲ ಪ್ರಭು. ಹೆತ್ತಪ್ಪೆಯಾದಂತಹ ತನುದೇವಿ ಸಾತ್ವಿ ಶಿರೋಮಣಿ ಹಸಿರು ಕುಲಕ್ಕೆ ಮಾತೆಯಾಗಿ ಒದಗಿ ಬಂದವನು. ಅಂತ ಮಹಾಮಾತೆ ಮಹತ್ತರವಾದಂತಹ ಕನಸಿನ ಗರ್ಭವನ್ನೇ ತಳೆದಿದ್ದರಂತೆ. ವೀರಾದಿ ವೀರನನ್ನು ಪಡೆಯಬೇಕು, ಆ ಮೂಲಕವಾಗಿ ದಾನವರ ಏಳಿಗೆಯನ್ನು ಕಾಣುತ್ತಾ ಶೋಣಿತಾಪುರದಲ್ಲಿ ಸುಖವಾಗಿ ಕಾಲವನ್ನು ಕಳೆಯಬೇಕು. ಅವರ ಅಪೇಕ್ಷೆಯ ಪ್ರಕಾರ ಶುಂಭ ನಿಶುಂಭರಾದಂತಹ ನಿಮ್ಮೀರ್ವರ ಜನನವಾಯಿತು. ಹುಟ್ಟಿನ ಹಿನ್ನೆಲೆಯನ್ನು ಅರಿಯದೆ, ಉದ್ದೇಶವನ್ನು ತಿಳಿಯದೆ ಯಾವಾತ ಮುಂದುವರಿಯುತ್ತಾನೋ ಅವ ಬದಲಾವಣೆಯನ್ನು ಹೊಂದುತ್ತಾ ಹೋಗ್ತಾನೆ. ಆದ್ರೆ ಯಾರು ದೃಢ ಮನಸ್ಸನು ವೃತ್ತಿಯನ್ನು ಕಳೆದುಕೊಳ್ಳದೆ ಮುಂದುವರಿಯುತ್ತಾನೋ ಅವ ಜೀವನಕ್ಕೊಂದು ಬದ್ಧತೆಯನ್ನು ನೆಲೆಯನ್ನು ಕಲ್ಪಿಸಿಕೊಡುವಲ್ಲಿ ಲೋಕದಲ್ಲಿ ತಾನಾಗಿಯೇ ಕಾಣಿಸಿಕೊಳ್ಳುತ್ತಾನೆ. ಈ ಪ್ರಪಂಚದಲ್ಲಿ ನೀನು ಒಂದು ವ್ಯಕ್ತಿಯಾಗಿ ಬಾಳಿದ್ದಿಲ್ಲ, ಒಂದು ಮಹಾಶಕ್ತಿಯನ್ನು ಹಾಗೆ ಕೊಂಡಾಡುತ್ತಾ ಇದ್ದಾನೆ.
ಪ್ರಭು ತ್ರಿವಿಕ್ರಮನ ಸುದರ್ಶನ, ತ್ರಿನೇತ್ರನ ತ್ರಿಶೂಲ, ಬ್ರಹ್ಮನ ಬ್ರಹ್ಮದಂಡ, ದೇವೇಂದ್ರನ ವಜ್ರಾಯುಧವೇ ನಿನಗೆ ಕಾಣಿಸಿತು ಎಂದಾದರೆ ಸ್ವಸಾಮರ್ಥ್ಯದ ಮೂಲಕವಾಗಿ ಎಲ್ಲವನ್ನು ನಿಪಾತಗೊಳಿಸುವಂತಹ ಶಕ್ತಿಯನ್ನು ಪ್ರಚಂಡ ವಿಕ್ರಮಿ ನೀನು. ಆದರೆ ಇಂದಿನ ದಿವಸ ಬಹು ವಿಚಿತ್ರವಾದಂತಹ ನಡೆಯನ್ನು ನಾನು ಕಾಣುತ್ತಾ ಇದ್ದೇನೆ. ಸಾಮಾನ್ಯ ಕಾಮನ ಬಾಣಕ್ಕೆ ತನ್ನನ್ನು ತೆತ್ತು ಕಾಮಿನಿಯ ಬಯಕೆಯಿಂದ ಮುಂದುವರಿಯುತ್ತಾ ಇತ್ತು. ಹೆಣ್ಣನ್ನು ಬಯಸಿದರೆ ಅಪರಾಧ ಏನೂ ಅಲ್ಲ. ತನ್ನ ಏರಿಯವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ಹೆಣ್ಣೊಬ್ಬಳನ್ನು ನೋಡಿ ಅವಳನ್ನು ಮದುವೆಯಾಗಿ ಅವಳ ಅಂಗ ಸುಖವನ್ನು ಪಡೆಯಬಹುದು. ಆ ಸಮಯದಲ್ಲಿ ನಿನ್ನ ನಿರ್ಧಾರಗಳು ಏನು? ಕಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಕಾರುಣ್ಯಕ್ಕೆ ಒಳಗಾಗಿ ಅಮೋಘವಾದಂತಹ ಅದ್ವಿತೀಯವಾದಂತಹ ಅಸಾಧಾರಣವಾದಂತಹ ವರಬಲವನ್ನು ಪಡೆದಂತಹ ವರಬಲ ತನ್ನ ಸ್ವಾರ್ಥಕ್ಕಾಗಿ ವಿನಿಯೋಗಿಸಿದವನಲ್ಲ. ನಿಕ್ಕುಳಿದ ದಾನವರ ಏಳಿಗೆಯನ್ನು ಕಾಣುತ್ತಾ ಶೋಣಿತಾಪುರದಲ್ಲಿ ಕಾಲವನ್ನು ಕಳೆದವ. ಆ ಸಮಯದಲ್ಲಿ ಕಾಮನ ಬಾಧ್ಯ ಇರಲಿಲ್ಲ, ಹೆಣ್ಣೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಸಾವಿರ ವರ್ಷಗಳ ಕಾಲ ದೀರ್ಘವಾದಂತಹ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಆಲೋಚನೆ ಮಾಡು. ಪ್ರತ್ಯಕ್ಷವಾಗಿ ಹೆಣ್ಣೊಬ್ಬಳನ್ನು ನೋಡಿ ಅವಳ ರೂಪಲಾವಣಿಕೆ ಹೊರಸುವುದು ಅವಳನ್ನು ಬಯಸಿದರೆ ಅಪರಾಧ ಅಲ್ಲ. ನೀನು ಬಯಸಿದ್ದೀಯಾರನ್ನು ಕಣ್ಣಾರ ಹೆಣ್ಣನ್ನು ನೋಡಿದ್ದಿಲ್ಲ, ಕೇವಲ ಕರುಣಾಕರಣಿಕೆಯಾಗಿ ಕೇಳಿದ್ದು ಮಾತ್ರ. ಪ್ರಭೋ, ಚಂಡ ಮುಂದರ ಹೇಳಿಕೆಯನ್ನು ಕೇಳಿಸಿಕೊಂಡಂತಹ ನೀನು ಮೋಹ ಪರವಶನಾಗಿದ್ದೀಯ ಅನ್ನೋದು ಸ್ಪಷ್ಟ. ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮತ್ತಿಸುವುದಕ್ಕೆ ತೊಡಗಿದ್ದಾರೆ. ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳ ಕೈ ಹಿಡಿಯಬೇಕು ಅನ್ನೋ ಅಪೇಕ್ಷೆಯಿಂದ ಹೊರಟೆ ಎಂದಾದ್ರೆ ಅವಳು ಇಹಕ್ಕೆ ಬದುಕಿ ಬರುವವಳೇ ಅಲ್ಲ, ಪರವನಿತೆ ಆಗಿರಬೇಕು. ಜಾಗೃತರಾಗೋಣ. ಕಣ್ಣ ಮುಂದೆ ನನ್ನ ಬಳಿಗೆ ಒಂದೇ ಹೇಳಿದಂತ ಮಾತು, ಕದಂಬವನದಲ್ಲಿ ಆತನು ನಾಲಿವರು ಹೊಳಿತಾಳೆ ಎಂಬುದಾಗಿ ಅವಳ ಬಗ್ಗೆ ಚೆನ್ನಾಗಿ ವರ್ಣಿಸಿದ್ದಾರೆ. ಹಾಗಂತ ಅವಳ ಬಗ್ಗೆ ನಾನು ತಿಳಿದಂತಾದ್ರೂ ಏನು? ಆತ ಸಾಮಾನ್ಯ ತರುಣಿ. ಅವಳ ಆ
ಹಾದಿಯಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆ ಆಯಿತು ಎಂದಾದರೆ ಹೆಗಲ ಮೇಲೆ ಇವತ್ತ ಹೊರೆ ಜಾರಿ ಕೆಳಗಿಳಿಯುವುದಕ್ಕೂ ಸಾಧ್ಯತೆ ಉಂಟು. ಕದನ ಕಲಾಪವನ್ನು ಕೈಗಾಣಿಸುವಂತ ಉದ್ದೇಶದಿಂದ ರಥವನ್ನೇರಿ ಹೊರಟವನಿ ಸರಿ. ಒಬ್ಬಾತ ವ್ಯಕ್ತಿ ದೇಹವನ್ನು ಹೊತ್ತ ಇವತ್ತ ರಥವನ್ನು ಏರ್ತಾನೆ ಎನ್ನುವುದು ಪ್ರಧಾನ. ಮತ್ತೆ ಸಂಬಂಧಕ್ಕೆ ಬೇಕಾಗಿ ಬದಲಾಯಿಸಲುಬಹುದು. ಆಗ ನಮ್ಮ ಜೀವನದಲ್ಲಿ ಮನೋರಥ ಏನು ಅನ್ನೋದನ್ನು ಚೆನ್ನಾಗಿ ತಿಳಿಯಬೇಕು. ಕದಂಬ ಕಾಂತಾರ ನಿತ್ಯ ರಾಕ್ಷಸರು ಮೃಗಯ ವಿಹಾರದಿಂದಲೋ ಅಲ್ಲ ಮತ್ಯವದ ನೆಮನವನ್ನು ಇರಿಸಿಕೊಂಡು ಕುಂಡಾರಣ್ಯವನ್ನು ಸುತ್ತುತ್ತಾ ಇರ್ತಾರೆ. ಭೀಕರವಾದಂತಹ ಪ್ರದೇಶಕ್ಕೆ ಹೆಂಡನೆಯ ಗಂಡನಿಗಾದ್ರೂ ಹೋಗುವುದಕ್ಕೆ ಭಯ ಆಗಲೇಬೇಕು. ಅಂತರಲ್ಲಿ ಒಬ್ಬಳಕ್ಕೆ ಹೆಣ್ಣು ಅಂಬರದಿಂದಲೇ ಬಂಗಾರದ ಉಯ್ಯಾಲೆಯಲ್ಲಿ ತೂಗುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ ಎಂದಾದರೆ ಅವಳನ್ನು ಸಾಮಾನ್ಯ ಹೆಣ್ಣು ಅಂತ ತರ್ಕಿಸುವುದಕ್ಕೆ ಸಾಧ್ಯವೇ ಇಲ್ಲ. ದಾನವ ಕುಲಕ್ಕೆ ಹೆಮ್ಮಾರಿಯಾಗಿ ಕಾಣಿಸಿಕೊಂಡಿದ್ದಾಳೆ ಎಂದು ಸ್ಪಷ್ಟವಾಗಿ ನಾನು ಅರ್ಥಿಸಿಕೊಂಡಿದ್ದೇನೆ. ಹಾಗಿದ್ದರೆ ಯಾಕೆ ಬಂದಿದ್ದಾಳೆ, ಕದಂಬವನ್ನು ಯಾಕೆ ಆಯ್ದುಕೊಂಡಿದ್ದಾಳೆ, ಏನೋ ಅವಳ ಉದ್ದೇಶ ಅನ್ನುವುದನ್ನು ನಾವು ಸಿಂಹಾವಲೋಕನ ಮಾಡೋಣ ಪ್ರಭು. 14 ಲೋಕವನ್ನು ಪಡೆಯುವಂತಹ ಅವಸರದಲ್ಲಿ ನಿಯತಿಯ ನಿಯಮವನ್ನು ಮೀರಿ ನಾವು ವ್ಯವಹರಿಸುತ್ತಾ ಇದ್ದೇವೆ. ಕಂಡಲ್ಲಿ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ಇದ್ದೇವೆ. ಪಾತಾಳ ಭೂಲೋಕ ದೇವಲೋಕ ನಮ್ಮ ವಶವಾಗಿದೆ. ದೇವಾನು ದೇವತೆಗಳನ್ನು ಸೋಲಿಸಿ ದೇವಪೀಠದಲ್ಲಿ ಅಲಂಕೃತನಾದ ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ನಭೋ ಮಂದಿರದಲ್ಲಿ ಸುಪ್ಪಾದಿ ಸುಪ್ಪರು ಸೂರ್ಯ ಚಂದ್ರರ ಹಾಗೆ ಮೆರೆಯುತ್ತಾ ಇದ್ದೀರಾ. ಸಾಧು ಸಂತರು ನೋವುಗಳು ಋಷಿಗಳು ಮಾತೆಯರು ಎಲ್ಲವರೂ ಕೂಡ ಕಷ್ಟವನ್ನೇ ಅನುಭವಿಸುತ್ತಾ ಇದ್ದಾರೆ. ಹಾಗಿದ್ರೆ ಇದು ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ನಾವು ಹೊರಟತ್ತಲ್ವೇ, ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ನಾವು ಕೇಳಿದ ಪ್ರಕಾರ ಆದಿಯಲ್ಲಿ ಆದಿಮಾಯ ಅನ್ನೋವನು 3 ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾಗಿ ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲಿ ಒಂದು ಅಭಯದ ಮಾತನ್ನು ಹೇಳಿದ್ದಾಳಂತೆ. ಮುಂದೆ ಮಾಡುತ್ತಿರುವಂತಹ ಉದ್ಯೋಗದಲ್ಲಿ ನಿಮಗೆ ಕಷ್ಟ ಬಂತು ಎಂದಾದ್ರೆ ಏಕೋ ಧ್ಯಾನದಿಂದ ನನ್ನನ್ನೇ ಬಡಿಸಿರಿ, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸ್ತೇನೆ ಎನ್ನುವ ಹಾಗೆ. ಪ್ರಭೋ, ಈಗ ನಾವು ಮಾಡುವಂತಹ ಅನ್ಯಾಯ ಅಧಿಕವಾಗುವುದಕ್ಕೆ ತೊಡಗಿದೆ. 3 ಲೋಕದಲ್ಲಿ ರಾಕ್ಷಸರ ಅಟ್ಟಹಾಸ ಮೇರುತ್ತಾ ಇದೆ. ಒಂದೊಂದು ಜನಾಂಗದ ವೃದ್ಧಿಗೆ ಬೇಕಾಗಿ ಆ ಜನಾಂಗದ ನೇತಾರನದವ ಸದಾಕಾಲ ಶ್ರಮವನ್ನು ವಹಿಸುತ್ತಾ ಕಾಲವನ್ನು ಕಳೆಯುತ್ತಾನೆ. ದೇವತೆಗಳ ವೃದ್ಧಿ ದೇವೇಂದ್ರನಿಂದ ಆಗಿದೆ. ಹಾಗೆಯೇ ಅಸುರೇಂದ್ರ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರನಾದವ ನೀನು. ಹಿಂದಿನ ದಿವಸ ರಾಕ್ಷಸರೆಲ್ಲ ಬಾಳಿ ಬದುಕುವುದಕ್ಕೆ ಮೂಲ ಕಾರಣ ಪ್ರೇರಣೆ ನಿನ್ನದ್ದು. ಹಾಗಿದ್ರೆ ಒಂದು ಕಾಲದಲ್ಲಿ ಕನ್ನಡಿಯಲ್ಲಿ ಕೊಂಡರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ನಮ್ಮವು. ಈಗ ಹಾಗಲ್ಲ. ಪೃಥ್ವಿಪುರರಲ್ಲಿ ನಮಗೊಂದು ಒಳ್ಳೆಯ ಸ್ಥಾನ ಮಾನ ಲಭಿಸಿದೆ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ. ಸ್ವಪ್ನೇತದ ಸಾಧನೆಯ ಪ್ರತೀಕವಾಗಿ ಹಿಂದಿನ ಸುಖ ಪಡೆಯುವಲ್ಲಿ ಹಿಂದೆ ಅದೆಷ್ಟೋ ಕಷ್ಟವನ್ನು ನಷ್ಟವನ್ನು ಅನುಭವಿಸಿದ್ದೇವೆ. ಪ್ರಭೋ, ಒಟ್ಟಿನಲ್ಲಿ ಒಬ್ಬಳಾಕೆ ಹೆಣ್ಣು ಮೆರೆಯುತ್ತಾ ಇದ್ದಾಳೆ ಅನ್ನುವಂತಹ ವಿಚಾರವನ್ನು ಅರಿತು ಅವಳನ್ನು ಮದುವೆಯಾಗುವುದು ಸರಿಯಾಗ್ತದೆ ಹೇಳಿ ದೇವಿ ರಾಕ್ಷಸರ ಸರ್ವನಾಶ ಮಾರಣ ಹೋಮ ಮಾಡುವುದಕ್ಕೆ ಬೇಕಾಗಿ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ ಕಾಂತಾರದಲ್ಲಿ ಅಂಬುರದಿಂದಲೇ ತೆರಗಿಳಿದಂತ ಕಾಂಚನ ವಿಯಾಳಿಯಲ್ಲಿ ಕುಳಿತು ಸಂಗೀತ ಸುದ್ದಿಯನ್ನೇ ಹರಿಯಬಿಟ್ಟಿದ್ದಾಳೆ. ಹಾಗಾಗಿ ಮೋಹಕವಾದಂತಹ ರೂಪವನ್ನು ಬೀರಿ ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ಕನ್ನಡಿಗೆ ಆಕರ್ಷಿಸಿ ಬಂದಂತಹ ತಾನವರ ತಲೆಯನ್ನೇ ಕಡಿದು ಧರ್ಮವನ್ನು ಉಳಿಸುವುದಕ್ಕೆ ಬಂದಂತಹ ಮಹಾಮಾತೆ ನಿಜಾಗ ಬಂದಿದ್ದೆ. ಅವರಲ್ಲಿ ಪರಾಕ್ರಮ ಉಂಟಂತ ನನ್ನಲ್ಲಿ ಇಲ್ಲಂತ ಭಾವಿಸ್ಕೊಂಡಿದ್ಯಾ? ನಾವೇ ಶೋಣಿತಾಪುರದ ಅಧಿಕಾರಿ, 3 ಲೋಕಕ್ಕೂ ಅಧಿಕಾರಿ ಅಂತ ಶುಂಭ. ಶುಂಭನಲ್ಲಿ ಏನು ಕಡಿಮೆ ಉಂಟು ಹೇಳಿ? ಜನಬಲ, ಅಧಿಕಾರದ ಬಲ, ಬ್ರಹ್ಮನ ವರ ಬಲ ಎಲ್ಲವೂ ಉಂಟು. ಆದಂತ ಈ ಶುಂಭನಲ್ಲಿ ಪರಾಕ್ರಮ ಉಂಟು. ಪರಾಕ್ರಮವನ್ನು ಮೆರೆಸುವುದಕ್ಕೆ ಹೋದವೋ ಗುಂಡ್ರಾಕ್ಷ ಏನು ಅಲ್ಪಬಲವುಳ್ಳವನೇ ಪ್ರಭು. Oh
ಪರಾಕ್ರಮಶಾಲಿಯಾದಂತ ನೀನು ಪರಾಕ್ರಮ ಮೂಲಕ ವರಿಸುತ್ತೇನೆ ಎಂಬ ಹಾಗೆ ಹೊರಟಿರಲಿಲ್ಲ ಪ್ರಭು. ಮೂಲ ಸ್ವರೂಪದಲ್ಲೇ ಪರಾಕ್ರಮವನ್ನು ಮೆರೆಸುವುದಕ್ಕೆ ಹೋದವೆಂದಾದರೆ ಒಂದೇ ಕಲ್ಲಿಗೆ ತಲೆಯನ್ನು ತೆತ್ತುಕೊಂಡಂತ ಅನುಭವ ಆಗಲಿಕ್ಕಿಲ್ವೇ? ಯಾವಾಗ ಚಂಡಮುಂಡರು ನಿನ್ನಲ್ಲಿ ಬಂದು ಹೇಳಿದ್ರು ಆ ಕ್ಷಣದಿಂದ ನೀನು ಭ್ರಮೆಗೆ ಒಳಗಾಗಿ ಅವಳನ್ನು ಕರೆತರಬೇಕು. ಅವಳು ಶೋಣಿತದ ರಮಣೆಯನ್ನು ಸೇರಬೇಕು, ತನಗೆ ಬಹಳ ಸಂಗಾತಿಯಾಗಿ ಒದಗಿ ಬರಬೇಕು ಅನ್ನುವಂತ ಅಪೇಕ್ಷೆ ನಿನ್ನ ಮನಸ್ಸಿನಲ್ಲಿ ಅಧಿಕವಾಗುವುದಕ್ಕೆ ತೊಡಗಿದೆ ಪ್ರಭು. ಆದ್ದರಿಂದಲೇ ಸಂಧಾನದ ಮೂಲಕ ಕರೆತರುವುದಕ್ಕಾಗಿ ನೀನು ಕಳುಹಿಸಿಕೊಟ್ಟದ್ದು ಯಾರನ್ನು? ಸುಗ್ರೀವರನ್ನು. ವಯೋವೃದ್ಧನು ಜ್ಞಾನವೃದ್ಧನು ಬಹಳ ಅನುಭವ ಉಳ್ಳವು. ಆ ಸುಗ್ರೀವ ಮೇಧಾವಿ ಇದ್ದಾನೆ, ಮರು ಮಾತಾಡಲಿಲ್ಲ. ನಿನ್ನ ಆಜ್ಞೆಯನ್ನು ಶಿರಸ ವಹಿಸಿ ಓರ್ವ ದೂತನಾಗಿ ನೇರವಾಗಿ ಕಾಂತಾರವನ್ನು ಸೇರಿದ. ಆದ್ರೆ ನಮ್ಮ ಯೋಚನೆ ಹೇಗೆ? ಅವ ಹೆಣ್ಣನ್ನು ಕರೆದುಕೊಂಡು ಬರ್ತಾನೆ. ಇಲ್ಲ ಪ್ರಭು, ಕೊನೆಗೆಯಲ್ಲಿ ಬಂದಿದ್ದಾನೆ. ನಾವು ವಹಿಸಿದಂತ ಹೆಣ್ಣು ನಮ್ಮ ಬಳಿಗೆ ಬರಲಿಲ್ಲ, ಭಜನೆ ಮಾಡುತ್ತಾ ಬಂದಿದ್ದಾನೆ. ಯಾರ ಕುರಿತು ಭಜನೆ? ದೇವರ ಭಜನೆ. ಆರ್ತರಾಗಿ ಶರಣರಾಗಿ ಭುಜಕರಾಗಿ ಯಾರು ಅವಳ ಕಾಲಗುಣವನ್ನು ಸೇರ್ತಾರೋ ಅವರೆಲ್ಲ ಅವಳ ಶರಣರು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಸುಗ್ರೀವ ಬಂದು ಹೇಳಿದಂತ ಮಾತನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಒಂದೊಮ್ಮೆಗೆ ಸತ್ತು ಬಿದ್ದೆ ಆಲೋಕವನ್ನು ಸೇರಿದೆ. ನನ್ನ ಹಿರಿಯರನ್ನೆಲ್ಲ ಮಾತಾಡಿಸಿ ಪುನರಪ್ಪಿ ಈ ಲೋಕಕ್ಕೆ ಬಂದೆ. ಪ್ರಭು, ಆಲೋಚನೆ ಮಾಡು. ನಾವು 1000 ಮಂದಿಯ ತಲೆಯನ್ನು ಕಡಿಯುತ್ತೇವೆ, ಅವರು ಅಳಿದ ಮೇಲೆ ಬದುಕಿಸುವಂತಹ ಸಾಮರ್ಥ್ಯ ನಮ್ಮಲ್ಲಿ ಉಂಟೆ? ಅವಳು ಹಾಗಲ್ಲ. ಒಬ್ಬನನ್ನು ಕೊಲ್ಲುವುದಕ್ಕೂ ಸಮರ್ಥಳು. ಬೇಕು ಅಂತ ಹೇಳಿದರೆ ಬದುಕಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಮಹಾಮಾತೆ. ವಿಗ್ರಹ ಅನುಗ್ರಹ ಶಕ್ತಿ ಸಂಪನ್ನಳು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಭು, ಬಾಲ್ಯದಲ್ಲೇ ಇರಿಸಿದಂತಹ ಪಣ ಯಾವನೇ ಒಬ್ಬ ವೀರ ಈ ಕದಂಬವನ ಪ್ರವೇಶ ಮಾಡಿದರೂ ಕೂಡ ನನ್ನಲ್ಲಿ ಯುದ್ಧವನ್ನು ಮಾಡಿ ನನ್ನನ್ನು ಸೋಲಿಸಿ ಕರೆದುಕೊಂಡು ಹೋಗ್ಲಿ. ನಮಗೆ ಯಾವತ್ತೂ ಅಪಜಯ ಅಪಯಶಸ್ಸು ಬಂದದ್ದುಂಟೆ? ಇಲ್ಲವೇ ಇಲ್ಲ. ಹಾಗಿದ್ರೆ ಈ ಮೊದಲು ಹೆಣ್ಣಾದವಳು ಯುದ್ಧಕ್ಕೆ ಕರೆದದ್ದುಂಟೆ? ಇಲ್ಲ. ಹಾಗಿದ್ರೆ ಏನಿದರ ಅರ್ಥ? ನಮ್ಮಿಂದಲೂ ಅಧಿಕವಾದಂತಹ ಶಕ್ತಿ ಅದು, 3 ಲೋಕದಲ್ಲಿ ಮೀರಿದಂತಹ ಚೈತನ್ಯ ಅದು ಅನ್ನುವುದನ್ನು ನಾವು ತಿಳಿಯಲೇಬೇಕು. ಅವಳ ಅದಟ್ಟನ್ನು ಮುರಿದು ಕರೆತರುವುದಕ್ಕಾಗಿ ದೈತ್ಯ ಸೇನೆಯ ಪ್ರತಿನಿಧಿಯಾದಂತಹ ಧೂಮ್ರಾಕ್ಷ ಹೋದ. ಮಾತಿಗೆ ಅವಕಾಶ ಇಲ್ಲ. ಎದ್ದು ಬಂದು ದೈತ್ಯನಲ್ಲಿ ಯುದ್ಧವನ್ನು ಮಾಡಲಿಲ್ಲ. ಇತಲ್ಲಿಂದಲೇ ಒಬ್ಬಾತ ದೈತ್ಯನನ್ನು ಕೊಂದು ಕಳೆದಿದ್ದಾಳೆ. ಪ್ರಭು, ದೈತ್ಯ ಸೇನೆ ಹಿಡಿ ಪೂಜ್ಯ ಹಾಗೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾಳೆ. ಅವರ ಇವರ ವಿಚಾರ ಯಾಕೆ? ಮನೋವೇಗವುಳ್ಳಂತ ಚಂಡಮುಂಡರು. ಚಂಡಮುಂಡರು ಒಂದು ಜೊತೆ ಬೆಳೆದು ನಮ್ಮಲ್ಲಿ ಎಲ್ಲಿಯೂ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಉಳಿಸಿಕೊಳ್ಳುವಂತಹ ಯೋಗ ಮಾತ್ರ ಇಲ್ಲದಾಗಿ ಹೋಯಿತು. ಒಂದು ಕಾಲದಲ್ಲಿ ಚಂಡಮುಂಡರಿಗೂ ನಿನಗೂ ಘೋರ ಸಂಗ್ರಾಮ ನಡೆಯುತ್ತಂತೆ. ನಾರದರ ಆಗಮನವಾಯಿತು, ಒಂದು ಸಂಧಾನವನ್ನು ಮಾಡಿತು. ತೆರೆಯಲ್ಲಿರುವಂತಹ ಫಲಾನ್ವಿತರನ್ನು ತನ್ನ ತೋಳದಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಚಂಡಮುಂಡರಿಗೊಂದು ಪದವಿಯನ್ನು ನೀನೇ ಕೊಟ್ಟವ. ಅವರೇ ಬಂದು ವಿಚಾರವನ್ನು ಅವರು ಹಿಡಿದು ಆಮೇಲೆ ಕರೆತರುವುದಕ್ಕಾಗಿ ಹೋದ್ರು. ಬ್ರಹ್ಮಚರ್ಯ ವೃತ್ತವನ್ನು ಪಾಲಿಸುವ ತನಕ ಮರಣದ ನೆರಳು ಹತ್ತಿರ ಸಿಗುವುದಿಲ್ಲ. ಹಾಗಿದ್ರೆ ಅವರ ಬ್ರಹ್ಮಚರ್ಯ ಕೆಟ್ಟಿದ್ರೆ ಏನು? ಮರಣ ಉಂಟು ಅಂತ ಅರ್ಥ. ಈ ಮೊದಲು 3 ಲೋಕದಲ್ಲಿ ಚಂಡಮುಂಡರ ಬ್ರಹ್ಮಚರ್ಯವನ್ನು ಕೆಡಿಸಿ ಅವರನ್ನು ಕೊಲ್ಲುವುದಕ್ಕಾಗಿದೆಯೇ? ಹಾಗಿದ್ರೆ ಹೆಣ್ಣೊಬ್ಬಳು ನಮ್ಮಾಡುವಿಕೆಗೆ ಒಳಪಟ್ಟಂತ ಕಾಂತಾರದಲ್ಲಿ ಕುಳಿತು ಚಂಡಮುಂಡರ ಬ್ರಹ್ಮಚರ್ಯವನ್ನು ಕೆಡಿಸಿ ಆ ಮೂಲಕವಾಗಿ ಉಗ್ರ ಹೋರಾಟವನ್ನು ಮಾಡಿ ಶಿರವನ್ನೇ ಚಂಡನಾಡಿದ್ದಾನೆ. ಕೋಟಿ ಕೋಟಿ ದೈತ್ಯರು ವೀರರೆಲ್ಲ ರಕ್ತದ ಮಡಿವಿನಲ್ಲಿ ಪೌಡಿಸುವ ಹಾಗೆ ಒಬ್ಬಳಾಕೆ ಮಾಡಿದ್ದಾನೆ. ಪ್ರಭು, ಯಮ ಕಾಲವನ್ನು ಕಾಯ್ತಾ ಇದ್ದಾನೆ. ದೈತ್ಯಾನ್ವಯವೆಲ್ಲ ಯಮನಾಲಯದಲ್ಲಿ ಮನೆ ಮಾಡಬೇಕಾದೀತು. ಬೇಡ ಬೇಡ. ಅಯ್ಯ, ನಿನ್ನ ಮಾತನ್ನು ಕೇಳಿದರೆ ಆಶ್ಚರ್ಯವಾಗುತ್ತಾ ಉಂಟು. ಏನು? ಕದಂಬವನದಲ್ಲಿರುವಂತೆ ಹೆಣ್ಣಿನ ಬಗ್ಗೆ ವಿಧ ವಿಧವಾಗಿ ಅವರನ್ನು ವರ್ಣಿಸ್ತಾ ಇತ್ತು. ನಾನು ದೇವಿ ಮಹತ್ವೇ ಕಥೆ ಹೇಳಿದ್ದೆ ಅಲ್ವಾ? ಹಾಗಾಗಿ ಅವಳ ಬಗ್ಗೆ ನೀನು ಚೆನ್ನಾಗಿ ತಿಳಿದವನೆಂದು ಅರ್ಥ ಮಾಡಿಕೊಂಡೆ. ಹಾಗಾಗಿ ನಿನ್ನಲ್ಲಿ ಕೇಳುವಂತ ಪ್ರಶ್ನೆ ಆಗುತ್ತಾ, ನಿನ್ನ ಮುಂದಿನ ನಿರ್ಧಾರ ಬೇಕು. ಮಾರ್ಗ ಇದೆಯಲ್ಲ, ಅದನ್ನು ತ್ರೈ
ಜಗದೊಡತೆ ಚರಣಕ್ಕೆ ಭಕ್ತಿಯಿಂದಲೇ ಕೊಡಮರುತ ಭಕ್ತಿಯಿಂದಲೇ ಕೊಡಮರುತ ಪಡೆದ ಬಳಕ ಜಡದ ಬೀಧರ ವರದ ತೆರದಲ್ಲಿ ಪಡೆದು ಸುಖವನು ಬಾಳೋ ಜಡದ ಬೀಧರ ವರದ ತೆರದಲ್ಲಿ ಪಡೆದು ಸುಖವನು ಬಾಳೋ ಬಿಡೋ ಬಿಡೋ ಮನದ ಮೂರ್ಖತೆಯ ನಾವೆಲ್ಲ ಬಿಟ್ಟು ಬಿಡು ಅವಳ ನಾವು ಬಿಟ್ಟು ಬಿಡು ಅವಳು ಭೈರವಿ ಪ್ರಭೋ ಮನದ ಮೂರ್ಖತೆಯ ಪ್ರಭೋ ಏನು ಭ್ರಮೆಗೆ ಒಳಗಾಗಬೇಡ. ಒಳಿತು ಕೆಡುಕನ್ನು ಯೋಚಿಸುವಂತ ಮತ್ಯವೇ ಕಳೆದುಕೊಳ್ಳುತ್ತಾರಂತೆ. ಸರಿಯಾಗಿ ಆಲೋಚನೆ ಮಾಡಿ ನೋಡು. ಏನು ಈ ಸಂದರ್ಭದಲ್ಲಿ ನೀನು ನೋಡಿ ಇರುತ್ತಿರುವಂತಹ ಹೆಜ್ಜೆ ಮುಂದೆ ಪ್ರಪಾತ ಇದೆ ಅನ್ನುವ ಹಾಗೆ ಓರ್ವಾತ ತಿಳಿದು ಕೂಡ ಹೆಜ್ಜೆಯನ್ನು ಊರುವುದಕ್ಕೆ ಮನಸ್ಸು ಮಾಡ್ತಾನೆ ಎಂದಾದರೆ ಅವನನ್ನು ಹೆಡ್ಡ ಅಂತಲೇ ಹೇಳಬೇಕು. ಈ ಲೋಕದಲ್ಲಿ ಒಬ್ಬಾತ ತಿಳಿದವನನ್ನು ಬುದ್ಧಿವಂತ ಎನ್ನುವ ಹಾಗೆ ಗುರುತಿಸಿದ್ದಾರೆ, ತಿಳಿಯದೇ ಇದ್ದವನನ್ನು ಹೆಡ್ಡ ಎನ್ನುವ ಹಾಗೆ ಹೇಳಿದ್ದಾರೆ. ತಿಳಿದು ತಿಳಿಯದವನ ಹಾಗೆ ವರ್ತಿಸುವವನನ್ನು ಮೂರ್ಖ ಅಂತಲೇ ಗುರುತಿಸುವುದು. ಅಧಿಕಾರ, ಐಶ್ವರ್ಯ, ಕಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿದ್ದರೆ ಯಾವತ್ತು ಆಪತ್ತು ತಪ್ಪಿದ್ದಲ್ಲ. ವಿವೇಕವು ವ್ಯಕ್ತೊಬ್ಬನ ಜೀವನದಲ್ಲಿ ಪ್ರಾಪ್ತವಾಯಿತು ಎಂದಾದರೆ ಅವನ ಬಾಳು ಬಂಗಾರವಾಗ್ತದೆ ಅನ್ನೋದಕ್ಕೆ ಸಂದೇಹವೇ ಇಲ್ಲ. ಮೂರ್ಖವಾದವನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತು ಯಾವನ ಏಳಿಗೆಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಮುಂದಿರಿಸಿದಂತಹ ಹೆಜ್ಜೆ ಹಿಂದಕ್ಕೆಳೆದವು ಎಂದಾದರೆ ಲೋಕದಲ್ಲಿ ಅಪವಾದಕ್ಕೆ ಒಳಗಾಗ್ತೇವೆ ಅನ್ನೋ ಆತಂಕ ಅನವರತವು ನಿನ್ನ ಮನಸ್ಸಿನಲ್ಲಿ ಕಾಣುತ್ತಾ ಇರಬಹುದು. ಊರಿನವರು ಸಾವಿರ ಹೇಳುತ್ತಾರೆ ಪ್ರಭು, ಅದಕ್ಕೆ ನಮ್ಮೊಬ್ಬರನ್ನು ಬಲಿ ಕೊಡುವುದಕ್ಕೆ ನಾವೇ ಸಿದ್ಧರಾಗುವುದಲ್ಲ. ಹಿಂದೆ ಒಮ್ಮೆ ಆಲೋಚನೆ ಮಾಡು. ಜನದ ಬೀಟನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದಂತಹ ಹೊರಬಲವನ್ನು ಹೊಂದಿದವಳು ನೀನು. ಈ ಸಮಯದಲ್ಲಿ ಬಂದವಳು ಜಗಜ್ಜನನಿ ಆದಿಮಾಯೆ ಲೋಕಮಾತೆಯನ್ನು ಸ್ಪಷ್ಟವಾಗಿ ನಾವು ಅರಿತಿದ್ದೇವೆ. ಹಾಗಿದ್ದರೆ ಅವಳ ಮುಂದೆ ನಮ್ಮ ಕಾಳಗವೇ ಕೇವಲ ಕನಸಾದೀತೆ ಹೊರತು ನನಸಾಗುವುದಕ್ಕೆ ಸಾಧ್ಯವೇ ಇಲ್ಲ. ಆ ಶ್ರೀದೇವಿಯ ಮುಂದೆ ನಾವು ಕೇವಲ ಅಸುರರು, ಪಿಂಡುಗಳು ಮಾತ್ರ ಪ್ರಭು, ಪಿಂಡುಗಳು ಮಾತ್ರ. ಅವಳು ಹಾಗಲ್ಲ, ಸಿದ್ಧಗಳ ಹಾಗೆ ಬೋಧರಿಯುತ್ತಾ ಇದ್ದಾಳೆ. ನಿನ್ನಿಂದ ಆಜ್ಞೆಯನ್ನು ಹೊಂದಿ ಅನೇಕ ಮಂದಿ ಕರೆತರುವುದಕ್ಕಾಗಿ ಕಾಂತಾರವನ್ನು ಸೇರಿದ್ದಾರೆ. ಮಳೆ ಶೋಣಿತಾಪುರವನ್ನು ಸೇರಿದ್ದು ಸುಗ್ರೀವ ಮಾತ್ರ. ಹೋಗುವಾಗ ನಿನ್ನ ದೂತ, ಬರುವಾಗ ದೇವಿ ದೂತ. ನೀಡಿಯಸದಂತ ಚೆಂಡು ಸುಗ್ರೀವ ಪುನರಪಿ ಅವಳ ವಿಚಾರವನ್ನು ಹೇಳುವುದಕ್ಕೆ ಬೇಕಾಗಿ ಚೆಂಡಿನೋಪಾದಿಯಲ್ಲಿ ಶೋಣಿತಕ್ಕೆ ಅಂಗಡಕ್ಕೆ ಎಸೆದಿದ್ದಾಳೆ. ಶುಂಭನೇನು ಮಹೋ ಪ್ರತ್ಯಕ್ಷ ಶಂಭುವೆ ದರೆಗಳಿಗೆ ಬಂದ ನೃತ್ಯಕ್ಕೆ ಹಿಂಜರಿಯಲಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾಳೆ ಪ್ರಭು. ಹೋರ್ಗರೆಯುತ್ತಾ ಇದ್ದಾಳೆ ಸಿದ್ಧುವಿನ ಹಾಗೆ. ಕದಮ್ಮವನಕ್ಕೆ ಹೋದಂತ ಸೇನೆಯನ್ನೆಲ್ಲ ಹುಚ್ಚುನೂರಾಗಿಸಿದ್ದಾಳೆ. ಹಾಗಿದ್ದರೆ ಅವಳ ವಿಕ್ರಮ ಮೇಲು ಅಂತ ತಿಳಿಯಬೇಕು. ಹಾಗಾಗಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಅವನು ಪ್ರಿಯವಾದರೂ ಸ್ವೀಕರಿಸುವಂತ ಮನ ಮಾಡಬೇಕು. ನೋಡೋಣ, ಹೇಳಲೇ ಅವಳ ಕಾರುಣ್ಯಕ್ಕೆ ಒಳಗಾಗಿ ಈ ಖಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಹಾಗಾಗಿ ಈಗಿಂದೀಗಲೇ ನಿನ್ನ ಒಂದು ನಿರ್ಧಾರವನ್ನು ಬದಲಾವಣೆ ಮಾಡಲೇಬೇಕು. ಅದು ಹೇಗೆ? ತನ್ನ ಸಮಾಜಕ್ಕೆ ಬೇಕಾಗಿ ನೀನು ತ್ಯಾಗ ಮಾಡಲೇಬೇಕು. ಯಾವುದನ್ನು? ಹೇಳಲೇ ಅವಳ ಕಾಲು ಹಿಡಿಯೋಣ.
ಇನ್ನೊಂದು ಬಾರಿ ತೂಕಿ ಬಿಚ್ಚಿದ್ರೆ ಬಾರಿಸಿ ಏನು ನನಗೆ ನಿನ್ನ ಬುದ್ಧಿವಾದ ಮಾತು, ನಿನ್ನ ಬುದ್ಧಿವಾದ ಮಾತನ್ನು ಕೇಳುವಂತ ಈ ಸುಮ್ಮನಿಗಿಲ್ಲ. ಹೋಗಿದ್ದರೆ ನಾನು ಇಷ್ಟು ಮಾತಾಡಿದ್ದೆಲ್ಲ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟವನೇ ಶುಂಭ. ಚಿಂಡು ಮುಂದೆ ಶುಂಭನೆದುರಿಗೆ ಬಾಯಿ ಎತ್ತುವ ಮಾತನಾಡುವಂತ ಅವಕಾಶ ಇಲ್ಲ. ಏನು ಈ ಸೋಲಿತಾಪುರದ ಅನ್ನವನ್ನು ಉಂಟು ನನ್ನನ್ನು ದ್ವೇಷವರನ್ನು ಹೊರಡ್ತಾ ಇದ್ದ ಎಷ್ಟು ಧೈರ್ಯವೇ? ಈ ಶುಂಭನ ಗುರಿ ಏನು ಎಂಬುದು ನಿರ್ಧಾರವನ್ನು ಮಾಡಿದ್ದಾರೆ. ಶುಂಭ ಏನಂತ ಸಭೆಯನ್ನು ಉಳಿಸುವಂತ ಮಾತಾಡಿ, ಸಭೆಯನ್ನು ಉಳಿಸುವಂತ ಅದು ಶುಂಭ ತಿಳಿದಿದ್ದಾರೆ ಏನೆಂಬುದನ್ನು. ರಕ್ತಬೀಜ ನಮ್ಮವರನ್ನೆಲ್ಲ ಕಳಿಸಿದ್ದೇನೆ. ನೀವು ಹೆಣ್ಣಿನ ಕಾಲಿಗೆ ಬೀಳುವುದೇ ಇಲ್ವೇ? ಹೆಣ್ಣಿನ ಕಾಳಿ ನಿನ್ನ ಹೆತ್ತ ತಾಯಿಯ ಕಾಲಿಗೆ, ನನ್ನ ತಾಯಿಯ ಕಾಲಿಗೆ ಬಿದ್ದಿದ್ದೇನೆ. ಇವಳು ಲೋಕದ ತಾಯಿ. ಅವಳ ಮಾತನ್ನೆತ್ತು ಬೇಡ, ಅವಳ ಮಾತನ್ನೆತ್ತು ಬೇಡ. ಲೋಕದ ತಾಯಿ ನಿನಗಾಗಿರಲಿ, ಅದು ಶುಂಭನಿಗೆಲ್ಲ. ಲೋಕದ ಏಕೋ ದೇವೋ ಶುಂಭ. ಶುಂಭನ ಎದುರು ಯಾವುದಿಲ್ಲ. ಆದರೆ ನಿನ್ನನ್ನು ನೋಡುವಾಗ ವಿಚಿತ್ರವಾಗಿ ಕಾಣ್ತಾ ಇದ್ದೇನೆ. ರಾಕ್ಷಸ ಕುಲದಲ್ಲಿ ನೀನು ನನಗೆ ನನ್ನ ಬದುಕಿಗೆ ಸರಿಯಾಗಿ ಬರ್ತಿ ಎಂಬುದು ತಿಳಿದುಕೊಂಡೆ. ಹಾಗಂತ ನಮ್ಮನ್ನು ಕಳಿಸಿಕೊಟ್ಟಿದ್ದೇನೆ. ಯಾರು ಕೂಡ ಇಷ್ಟ ಬರಲಿ ಬಂದವರಿಲ್ಲ. ಪಕ್ಕದಲ್ಲಿ ನಷ್ಟವೇ ನಿನಗೆ ಭಯಾವರ್ತ ಉಂಟು, ರಕ್ತಬೀಜ ಭಯ ಉಂಟು. ನಾನು ಹೋದ್ರೆ ನನ್ನ ಜೀವ ಕಾಪಾತ್ತ ಬಂದಿತ್ತು ಎಂಬುದಾಗಿ. ರಕ್ತ ಬೀಜ ಅಂತ ಭಯ ನಿನಗೆ ಇರಲಿ. ನಾನು ಹೇಳುವಂತ ಮಾತನ್ನು ಕೇಳು, ಹೋಗಿ ಯುದ್ಧ ಮಾಡು. ಆಗುವುದಿಲ್ಲೋ ಪ್ರಾಣ ಶಾಲೆಗೆ ಸೇರಿದ್ದೇನೆ. ನಾನು ಬದುಕುವುದಕ್ಕೆ ಬೇಕಾಗಿ ಮಾತಾಡಿದ್ದ, ಇದ್ದವರನ್ನು ಉಳಿಸುವಂತ ಮಾತಾಡಿದ್ದ. ನಿನಗೆ ಬೇಡವಂತ ಮತ್ತೆ ನನಗೆ ಬೇಕಾ ಹೇಳು. ಹೋಗ್ಬೇಕದಮ್ಮವನಕ್ಕೆ ಮಾಡುವ ಯತ್ನ ಫಲವಂತರ ದೈವಜ್ಞ ನೇರವಾಗಿ ಕಾಂತಾರವನ್ನು ಸೇರಿದೆ. ವಿಚಿತ್ರ ಅನುಭವವಾಗಿ ಹೋಯ್ತಲ್ಲ. ಹಗಲು ಕತ್ತಲೆಯಾಗಿ ಕಾಣಬೇಕಾದಂತಹ ಗಾಢಾಕಾರವಾದಂತಹ ಪ್ರದೇಶ. ಎಲ್ಲಿ ನೋಡಿದರೂ ಬೆಳಕು. ಇಲ್ಲಿಗೆ ಬೆಳಕಿನ ವ್ಯವಸ್ಥೆ ಮಾಡಿದವ ಎಲ್ಲಿದ್ದಾನೆ? ಓಯ್, ಅರ್ಥವಾಯ್ತು ನನಗೆ. ಲೋಕ ವ್ಯವಸ್ಥೆಯನ್ನೇ ಕಾಪಾಡಬಲ್ಲವಳು ಇಲ್ಲಿ ಇದ್ದಾಳೆ ಎಂದಾದ ಮೇಲೆ ಅವಳಿಗೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆ ಬೇಕೆ? ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ತಲೆಬಾಗು, ಅನಂತದಲ್ಲಿ ಒಂದಾಗಿ ಎನ್ನುವ ಹಾಗೆ. ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ. ಯಾರ ಪ್ರೇರಣೆ ತಿಳಿಯಿತು ನನಗೆ. ಶ್ರೀದೇವಿ ಪ್ರೇರಣೆ ಅನ್ನೋದು ಸ್ಪಷ್ಟವಾಯಿತು. ಹಾಗಿದ್ದರೆ ಅವಳನ್ನು ನಮ್ಮ ಕಣ್ಣಾರೆ ಕಾಣಬೇಕು. ಹೇಗಪ್ಪ ಸಾಗಲಿ? ಸರಿ ನೆಟ್ಟ ದೃಷ್ಟಿಯಿಂದ ಸೂರ್ಯಬಿಂಬವನ್ನು ನೋಡಬಲ್ಲೆ, ಆದರೆ ಈ ಬಿಂಬವನ್ನು ನೋಡುವಂತಹ ಸಾಮರ್ಥ್ಯ ನನಗೆ ಇಲ್ಲದಾಗಿ ಹೋಯ್ತಲ್ಲ. ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ,
ಸೂರ್ಯಮಂಡಲದಲ್ಲಿದ್ದುಕೊಂಡು ಯಾರು ಬ್ರಹ್ಮವನ್ನು ಹೊರಸುವಂತಹ ಸತ್ಪುರುಷರಿದ್ದಾರೋ ಸಾಧಕರಿದ್ದಾರೋ ಅವರಿಗೆಲ್ಲ ಬೇಡಕ್ಕೆಯಾಗಿ ಅನುಗ್ರಹ ಕಾರಕಳಾಗಿ ಕಾಲವನ್ನು ಕಳೆಯುವಂತಹ ಮಹಾಚೇತನ ಕದಂಬವನದಲ್ಲಿ ಕಾಣಿಸಿಕೊಂಡಿದೆ ಅನ್ನೋದು ಸ್ಪಷ್ಟ. ಸರಿ ಸರಿ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ತಮಸ್ಸಿನಿಂದ ಜ್ಯೋತಿಗೆಡೆಗೆ ಜೀವಾತ್ಮರು ಸಾಗುವ ಹಾಗೆ ಬೆಳಕಿನ ಕಿರಣದ ಸೆಳೆಯನ್ನು ಹಿಡಿದು ಮುಂದೆ ಸಾಗ್ತೇನೆ. ಮಾಡಲೇ ಶುಂಭನಗೂಡೆ ಉರಿದು ಬಂದಿಗೆ ಮಾಡಲೇ ಶುಂಭನಗೂಡೆ ಉರಿದು ಬಂದಿಗೆ ಆದನು ನುಡಿಸಿರದೆ 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 ಉಳಿತ ಶಿವೆಯರು ನೋಡಿದನು ಆಡಿದನು ಆಡಿದನು ಜಯ 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 ಸರ್ವಭೂಮೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತೇ 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 ನಮೋ ನಮಃ ನಮಸ್ತೇ ನಮಸ್ತೇ ನಮೋ ನಮಃ ಜಯ 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 ಜಯ
ಆಶ್ಚರ್ಯವಾಗಿ ಹೋಯಿತಲ್ಲ. ಎಲ್ಲಿದ್ದೇನೆ ನಾನು? ಏನಾಗಿ ಹೋಯಿತು ನನಗೆ? ದಾನವೇಶನಾದಂತಹ ಶುಂಭ ಬಯಸಿದ ಹೆಣ್ಣನ್ನು ನೋಡಬೇಕು ಎನ್ನುವ ಹಾಗೆ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಊರುತ್ತಾ ಕಾಂತಾರದಲ್ಲಿ ಮುಂದೆ ಮುಂದೆ ಬಂದು ನೋಡಿದೆ. ಅಪ್ಪ ಶಿವನೇ ಶಿವನೇ, ಹರೆಗಳಿಗೆ ಲೋಕವನ್ನೇ ಮರೆತು ಬಿಟ್ಟೇನಲ್ಲ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದಾನುಭೂತಿ ಆ ಕಾಲಕ್ಕೆ ಆಗ್ತದಂತೆ. ಅಂತಹ ಸಮಾಧಾನ ಈ ಕ್ಷೇತ್ರದಲ್ಲಿ ಆಗಿ ಹೋಯಿತು. ಮೇಲೆ ಮೇಲೆ ಎಷ್ಟು ಮೇಲೆ ನೋಡಿದರೂ ಕೂಡ ಉಯ್ಯಾಲೆಗೆ ಬಿಗಿದಂತಹ ಸರಪಳಿಯ ತುದಿಯೇ ಕಾಣುವುದಿಲ್ಲ. ಹಾಗಿದ್ದರೆ ಅಂಬರದಿಂದಲೇ ಧರೆಗಿಳಿದಂಥ ಕಾಂಚನದ ಉಯ್ಯಾಲೆ. ಈ ಗೊಂಡಾರಣ್ಯದಲ್ಲಿ ಬಂಗಾರದ ಉಯ್ಯಾಲೆಯನ್ನು ಕೊಟ್ಟವರು ಯಾರಪ್ಪ? ಸರಿ ಸರಿ, ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ಲೋಕದ ಮಂದಿಗಳಿಗೆ ಇವಳು ಅನುಗ್ರಹಿಸತಕ್ಕಳು ಅನ್ನೋದು ಸ್ಪಷ್ಟವಾಯಿತು. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ವಿದ್ಯಾರೂಪೇಣ ಸಂಸ್ಥಿತ, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ಎಲ್ಲವನ್ನು ಅನುಗ್ರಹಿಸತಕ್ಕಳು ಇವಳು ಅನ್ನೋದು ಸ್ಪಷ್ಟವಾಯಿತು. ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಕೊಡಿಸುವುದಕ್ಕೆ ತೊಡಗಿದ್ದಾಳೆ. ಮೂರು ಮನೆಯ ಆಯುಧ ಉಂಟು ಅಂತ ಅರ್ಥ ಅಲ್ಲ. ತ್ರಿಕಾಲಕ್ಕಾಗಲಿ, ತ್ರಿಶಕ್ತಿಗಳಿಗಾಗಲಿ, ತ್ರಿಮೂರ್ತಿಗಳಿಗಾಗಲಿ, ತ್ರಿಲೋಕಕ್ಕಾಗಲಿ ನಾನೇ ಕಾರಣದಲ್ಲಿದ್ದೇನೆ. ಬೇಕಾದ ಹಾಗೆ ಸೃಷ್ಟಿಸಿ ಬೇಡವಾದಾಗ ಲೈಗುಳಿಸುವಂಥ ಸಾಮರ್ಥ್ಯ ನನ್ನಲ್ಲಿ ಅಡಕವಾಗಿದ ರಕ್ತಬೀಜ ಎನ್ನುವ ಹಾಗೆ ಸಂಕೇತವನ್ನು ನೀಡುತ್ತಾ ಇದ್ದಾಳೆ ಮಹಾತಾಯಿ. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ. ತನ್ನ ಪ್ರಪಂಚವು ಪ್ರಕೃತಿ ಇವಳಿಗೆ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳೆ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರನು ಈಕೆ ಎರಡು ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸೋಹ ಪತಿಯಾದಂಥ ಅಗ್ನಿದೇವ ಈಕೆಯ ಹಣೆಯ ಮುರುಡೆ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಮ್ಮು ದ್ವೀಪಕ್ಕೆ ಆಧಾರ ಸಂವೇನಿಸಿರುವಂತಹ ಮೇರುಮಂದರ ಪರ್ವತಗಳು ಈಕೆಯ ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಕೆ ಧರಿಸಿರುವಂತಹ ಮಾಲಾ ಮೂರ್ತಿಗಳಲ್ಲಿ ಕಂಗೊಳಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನ, ಕಾರ್ಮೋಣ ರಾಶಿಗಳೇ ಕೇಶರಾಶಿ. ನನ್ನ ಜೀವನವೇ ಪಾವನವಾಯಿತು. ಅಮ್ಮನನ್ನು ನೋಡುತ್ತಾ ಇರುವ ಹಾಗೆ ಸಡೀಹಕ್ಕೆ ಸಾಗಿದೆ. ಪಾವನವಾದಂತಹ ಪದದ್ವಿಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಶ್ರೀದೇವಿಯ ಮುಖಾವಲೋಕನ ಮಾಡಿದೆ. ನನ್ನನ್ನು ನೋಡಿ ಮಹಾತಾಯಿ ಕ್ರೂರ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂಥ ಒಂದು ನೋಟ? ನನಗೆ ಸಂಪೂರ್ಣ ಅರ್ಥವಾಗಿದೆ. ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ರಾಕ್ಷಸರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಲೋಕದಲ್ಲಿ ಭಯ ಆತಂಕ ನಿರ್ಮಾಣದಂಥ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂಥ ಜಗನ್ಮಾತೆ ಆದಿಮಾಯಿ ಇವಳುವನ್ನು ಸ್ಪಷ್ಟವಾಯಿತು. ನಾವು ಏನು ಒಳ್ಳೆಯ ಕೆಲಸ ಮಾಡಿದ್ದೇವೆ, ಮತ್ತೊಬ್ಬರ ಮಂಡೆ ಹೊಡೆದಿದ್ದೇವೆ, ಮತ್ತೊಬ್ಬರ ಮನೆ ದೋಚಿದ್ದೇವೆ. ಆದರೂ ನಿರಾಯಾಸವಾಗಿ ಶ್ರೀದೇವಿಯ ಪುಣ್ಯ ಪಾದವನ್ನು ಕಾಣುವಂತಹ ಸೌಭಾಗ್ಯ ದಾನವರಾದಂಥ ನಮ್ಮ ಪಾಲಿಗೆ ಪ್ರಾಪ್ತಿಸಿದೆ. ಎಷ್ಟು ಹೇಳಿದರೂ ಸುಮ್ಮನಿಗೆ ಅರ್ಥವಾಗುವುದಿಲ್ಲ. ಯಜ್ಞದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ, ದಾನದ ಮೂಲಕವಾಗಿ ಶ್ರೀದೇವಿಯನ್ನು ಭರಿಸಿದ್ದಲ್ಲ. ನಾವು ದುಷ್ಟರಾದುದರಿಂದಲೇ ಈಕೆ ಧರೆಗೆ ಇಳಿದು ಬಂದಿದ್ದಾಳೆ. ದುಷ್ಟರಿಗೆ ಯಾವತ್ತೂ ದುಷ್ಫಲ ಅಲ್ಲದೆ ಸತ್ಫಲ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ. ಅನುಭವಿಸಲೇಬೇಕು. ಆದರೆ ಮುಂದೆ ತಲೆಮಾರಿನಲ್ಲಿ ಉತ್ಕರ್ಷ ಹಾಗೂ ಅಪಕರ್ಷ, ಇದು ಅವಸಾನವನ್ನು ಹೊಂದುವಂತಹ ಕಾಲ ಸನ್ನಿಹಿತವಾಯಿತಲ್ಲ. ನಾನೊಬ್ಬ ಮುಂದೆ ಬಂದು ದಾನವ ಸಮುದಾಯವನ್ನು ಉಳಿಸುವುದಕ್ಕೆ ಬಂದೇ ಎಂದಾದರೆ ಎಲ್ಲವೂ ನಿಷ್ಪ್ರಯೋಜವೇ ಸರಿ. ಸುಗ್ರೀವನಲ್ಲಿ ಹೇಳಿದ್ದಾಳಂತೆ, ಯುದ್ಧವೇ ಬದ್ಧ. ಸರಿಯಪ್ಪ, ಒಡೆಯನಿಗೆ ಭರವಸೆ ನುಡಿಗಳನ್ನಾಡಿ ಇತ್ತ ಕಡೆಗೆ ಬಂದಿದ್ದೇನೆ. ಇವಳು ಬರ್ತಾಳೆ ಎಂದಾದರೆ ವೈಭವದಿಂದ ಚೋಡಿತಾಪುರಕ್ಕೆ ಕರೆದುಕೊಂಡು ಹೋಗಿ ಆ ಮೂಲಕವಾಗಿ ಸಾರ್ಥಕತೆಯನ್ನು ಪಡೆಯಬೇಕು. ಇಲ್ಲ, ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ ಮುಂದಾಗಬೇಕು. ಶಕ್ತಿ ಪ್ರದರ್ಶನ ಸಲ್ಲದು. ಈ ಕೈ ಮುಂಭಾಗದಲ್ಲಿ ಭಕ್ತಿಗೆ ಉಳಿತಾಳಂತೆ. ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡ್ತೇನೆ.
ಭಯಂಕರಿ ಲೋಕಮಾತೆ ವಾಮನ ಚರಿತೆ ಚಂದ್ರಕಲಾಧರಿ ಶಿವಭಕ್ತ ಮನೋಹರಿ ಜ್ಞಾನ ವಿದ್ಯಾಧರಿ ಕದಂಬ ವನವಾಸಿ ಕಾಮನವಾದಂಥ ಪದದ್ವಯಗಳಿಗೆ ನಿನ್ನ ಭಕ್ತರಾದಂಥ ಭಕ್ತರಿಗೆ ಅಮ್ಮ ಕಣ್ಣುಗಳಲ್ಲಿ ನಿನ್ನ ಮೂರುತಿಯ ತುಂಬಿ ಕಿವಿಗಳಲ್ಲಿ ನಿನ್ನ ಕೀರುತಿಯ ತುಂಬಿ ನಾಲಗೆಯಲ್ಲಿ ನಿನ್ನ ನಾಮಾಮೃತವ ತುಂಬಿ ಪಾದಬುಡದಲ್ಲಿ ನಾನೇ ತುಂಬಿ ಪಠಿಸುವುದಕ್ಕೆ ಬಂದಿದ್ದೇನಮ್ಮ ಭಜನೆ ಮಾಡುವುದಕ್ಕೆ ಬೇಕಾಗಿ ಬಂದವನಲ್ಲಮ್ಮ ಒಬ್ಬ ಸ್ವಾಮಿನಿಷ್ಠ ಸೇವಕರಾಗಿ ಆಗಮಿಸಿದ್ದೇನೆ ಚಂಡಮುಂಡರ ಹೇಳಿಕೆಯನ್ನು ಕೇಳಿಸಿಕೊಂಡಂತ ನಮ್ಮನೆಯ ಶುಭ ಅನವರತವರು ನಿನ್ನನ್ನು ಕಾಣಬೇಕು ಅನ್ನೋ ಅಪೇಕ್ಷೆಯಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದಾರೆ ಹೌದೇ ಕೆಲವು ಮಂದಿಗಳೆಲ್ಲ ಬಂದಿದ್ದಾರಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಮಿತವಾದಂತಹ ಉತ್ತರವನ್ನು ಕೊಟ್ಟಿದ್ದಂತೆ ಧೂಮ್ರಾಕ್ಷರನ್ನು ಹುಂಕಾರ ಮಾತ್ರದಿಂದಲೇ ಸುಟ್ಟೆಯಂತೆ ಚಂಡಮುಂಡರನ್ನು ಕಾಳಿಯಾಗಿ ಉಳಿಸಿದೆಯಂತೆ ಅಮ್ಮ ಯಾಕೆ ಈ ದುರ ಅಂತ ಹೇಳುವುದಿಲ್ಲ ಅಗತ್ಯ ಏನು ಯವನ ಈ ಸಮಯದಲ್ಲಿ ನಿನಗೊಬ್ಬ ಗಂಡು ದೊರಕಲೇಬೇಕು ಯಾರು ಅಂತ ನೋಡಿದ್ರೆ 14 ಲೋಕದಲ್ಲಿ ವೀರ ವಿಕ್ರಮಿಯಾಗಿ ಪ್ರತಾಪಿಯಾಗಿ ಪ್ರಚಂಡ ವಿಕ್ರಮಿಯಾಗಿ ಮೆರೆಯುವ ಯಾರು ನಮ್ಮೊಡೆಯ ತುಂಬ ನಮ್ಮ ಓಹೋ ಬಣ್ಣದ ಶುಂಭ ಇನ್ನೂ ಹಾಗೆ ಹೆಸರುಂಟವನಿಗೆ ಹೌದೇ ಒಂದೊಮ್ಮೆಗೆ ಪ್ರತ್ಯಕ್ಷ ಶಂಭುವೆ ದರಿಗಿಳಿದು ಬಂದರು ಅವನ ಶೂಲವನ್ನು ಕಿತ್ತು ಅವನ ಹಣೆಗೆ ಪ್ರಯೋಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಅವನನ್ನು ಬಯಸಿದ್ದಾನಮ್ಮ ಆದ್ದರಿಂದಲೇ ಆ ಸ್ಥಾನದಲ್ಲಿ ಭರವಸೆಯ ನುಡಿಗಳನ್ನು ನಾನು ಇತ್ತ ಕಡೆಗೆ ಬಂದಿದ್ದೇನೆ ನೀನು ಬರ್ತೀಯ ಅನ್ನುವಂತಹ ವಿಶ್ವಾಸ ಇದೆ ಬರುವಾಗಲೇ ಕೋಟಿ ದೈತ್ಯರನ್ನು ನಾನು ಹಿಡ್ಕೊಂಡು ಬಂದಿದ್ದೇನೆ ಬಂಗಾರದ ರಥ ಸಿದ್ಧವಾಗಿದೆಮ್ಮ ಇದರಲ್ಲಿ ನೀನು ಕುಳಿತುಕೊಳ್ಬೇಕು ಇದರ ಹಿಡಿಕೆಗೆ ನಾನೇ ಹೆಗಲು ಕೊಡ್ತೇನಮ್ಮ ಶೋಣಿತಾಪುರಕ್ಕೆ ವೈಭವದಿಂದ ಸಾಗೋಣ ನೀನು ಹಾಗೂ ಶುಂಭಾಸುರ ಜೊತೆಯಾಗಿ ಕಾಲ ಕಳೆದು ನಮ್ಮನ್ನು ಹರಸಿದಿರಿ ಎಂದಾದರೆ ದಾನವರ ಅತಿವೇಗನೆ ಉತ್ಕರ್ಷಿಗಳಿಸಲಿಕ್ಕೆ ಸಾಧ್ಯತೆ ಬಾರಿಸುವಂತಹ ಮರಣಭೂತವನ್ನು ಬದಿಗಿರಿಸಮ್ಮ ಕೈಯಲ್ಲಿ ವರಣ ಮಾಲಿಕೆಯನ್ನು ಧರಿಸು ಶುಂಭನ ಕೊರಡಿಗಿಕ್ಕಿ ವರಿಸು ನಮಗೆಲ್ಲ ಸುಖವನ್ನು ಉಳಿಸು ಇಳಿದು ಬಾ ನಲಿದು ಬಾ ಉಳಿದು ಬಾ 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 ರಕ್ತಬೀಜ ನನ್ನನ್ನು ಕಂಡಂತಹ ನೀನು ಹಾಡಿದೆ ಹೊಗಳಿದೆ ಕೊಂಡಾಡಿದೆ ನಿಜ ತಾಯಿ ಭಕ್ತಿಯ ಮಹಾಪುರವನ್ನೇ ಹರಿಸಿದೆ ನನಗೆ ಭಕ್ತಿ ಇನ್ನೂ ಮಾಡಬೇಕು ಅಂತ ತಾಯಿ ನಿನ್ನನ್ನು ಹುಮ್ಮನೆನ್ನಬೇಕೋ ಪ್ರಾಜ್ಞನೆನ್ನಬೇಕು ನಿನ್ನ ಭಕ್ತರು ಯಾವತ್ತೂ ಹುಂಬರಾಗುವುದಕ್ಕೆ ಸಾಧ್ಯ ಉಂಟಿನಮ್ಮ ಮಾಮರವನ್ನು ಹಬ್ಬಬೇಕಾದಂತಹ ಮಲ್ಲಿಗೆಯ ಬಳ್ಳಿಯೊಂದು ಹೊಂಗಾರಿನ ಮರವನ್ನು ಆಶ್ರಯಿಸಿದರೆ ಏನು ಪ್ರಯೋಜನ ಉಂಟು ಹೇಳು ಸುಮ್ಮನೆಂದರೆ ಮಾಮರವೂ ಅಲ್ಲ ಹುಂಗಾರದ ಮರವೂ ಅಲ್ಲ ಏನು? ಅವೊಂದು ಶ್ರೀಗಂಧದ ಮರ ಶ್ರೀಗಂಧವನ್ನು ನೀರಿನಲ್ಲಿ ಹಾಕಿದರೆ ನಾರುವುದು ಸ್ವಾಭಾವಿಕ ತಾನೆ ಆ ದೇವಿ ಶಾರದಾ ಮಾತೆ ನಿನ್ನ ಮಾತು ನನಗೆ ಅರ್ಥವಾಗುವುದಿಲ್ಲಮ್ಮ ಅದೇನು ಮೆಲ್ಲಗೆ ನೀರಿನಿಂದ ಮೇಲಕ್ಕೆ ಎತ್ತಬೇಕು ಹಾ. ಕಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಗಂಧದ ಕೊರಡನ್ನು ಸರಿಯಾಗಿ ತೇವೆ ಆಗ ಹೊರಡ್ತದೆ ನೋಡು ಗಮ ಗಮ ಅಂತ ಪರಿಮಳ ಬೇಯುವುದಕ್ಕಾಗಿ ದೂರವನ್ನು ಸಾರಿದವಳು ನಾನು ಯಾವ ರೀತಿ ಹೇಗೆ ನೋಡಿ ಯಾಕೆ ಬರಲಿಲ್ಲ ಹೇಳು ಯಮಾನ ಎಲ್ಲಿಗೂ ಹೋಗುವ ಹಾಗಿಲ್ಲಮ್ಮ ಸೇವಕರಾದಂತ ನಾವು ಬಂದಿದ್ದೇವಲ್ಲ ಸಾವಿರದ ಶುಂಭನಿಗೆ ಇಷ್ಟು ಅಹಂಕಾರ ಬರಬೇಕಾದರೆ ಸಾವಿರದ ಒಂದು ನಾನು ಹೇಗೆ ವಿಶ್ರಮಿಸಬೇಡ ಹೇಳು ನಮ್ಮ ಮಡಿಯಲ್ಲಿ ಇದ್ದೆಯು ಹಾಗೆ ಹೇಗೆ ಸಾವು ಇರುವುದು ಬೇಡ ಸಾವು ಇಲ್ಲದಂತ ಮಹಾಶಕ್ತಿಯೊಂದು ಬೇಕು ಓಹೋ ಆದ್ದರಿಂದಲೇ ನಿನ್ನನ್ನು ಅಪೇಕ್ಷಿಸಿದ್ದಾನೆ ಮಾತಾಯಿ ಎಷ್ಟಾದರೂ ಅವನೊಬ್ಬ ದುಷ್ಟನಲ್ವೇ ನಿಜವಮ್ಮ ಹಾ. ನೀನು ಈಗ ಶೋಣಿತಾಪುರವನ್ನು ಸೇರಿದೆ ಎಂದಾದ್ರೆ ದುಷ್ಟನಾದಂತ ಶುಂಭಾಸುರ ಒಳ್ಳೆಯವನಾಗುವುದಕ್ಕೆ ಸಾಧ್ಯತೆ ಉಂಟು ಮಾತಾಯಿ ರಕ್ತಬೀಜ ನಿನ್ನೊಡೆಯನಿಗೆ ನನ್ನನ್ನು ಮದುವೆಯಾಗುವಂತಹ ಮನವಿರುವುದೇ ಅಹುದಾಗಿದ್ದಲ್ಲಿ ಚಂಡಮುಂಡನಿಂದ ವಿಚಾರವನ್ನು ತಿಳಿದ ಕೂಡಲೇ ಅವ ಬರಬೇಕಿತ್ತು ಬದಲಾಗಿ ಕೇವಲ ಸ್ತ್ರೀ ಪ್ರಾಂತನಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಂಡ ಅವನಲ್ಲಿ ಕುಳಿತಂತ ಆತನ ಮಗನ ಹೇಳಿ ಅವನನ್ನು ಹೋಗಲು ಅಪ್ಪ
ಧರ್ಮದಿಂದ ಗಂಡಾಯ ಹನುಮನ ಮುಗಿತೆ ಶಬ್ದ ಮಾತೃಕೆಗಳು ಹೋರಾಡುವುದಕ್ಕೆ ಬೇಕಾಗಿ ನನ್ನ ತನವನ್ನೇ ಕೋಟಾರಿ ಸಪ್ತ ಮಾತೃಕರಣಿಗೆ ಇಂದ್ರಾಣಿ ಹೊರಗೆ ಬಂದಿದೆಯೋ ರಕ್ತಬೀಜನ ಹೊಣೆಗೆ ದೊಡ್ಡ ಬಿದ್ದ ಮಾತ್ರಕ್ಕೆ ಅವನಿಗೆ ಸೋಲಾಗ್ತಾನೆ ಅಂತ ಯಾರು ಹೇಳಿದ್ರು ಬ್ರಹ್ಮದೇವ ಕೊಟ್ಟಿದ್ದಾನೆ ಒಂದು ಬಿಂದು ರಕ್ತ ಭೂಮಿಗೆ ಸ್ಪರ್ಶವಾಯ್ತು ಅಂತಾದ್ರೆ 100 ಅಲ್ಲ 200 ಸಾವಿರ ಅಂಶ ಕೋಟಿ ಸಂಖ್ಯೆ ಬೀಜಾದಿಗಳು ಹುಟ್ಟಿ ಬರಲಿ ಪರೀಕ್ಷೆ ನಡೆಯಲಿಲ್ಲ ಇವತ್ತು ಕೊನೆಯ ಪರೀಕ್ಷೆ ಇನ್ನು ಅಂತಿಮ ಮಾಡ್ತಾರೆ ಹೊರಬರದ ಸಾಕ್ಷಾತ್ಕಾರಕ್ಕಾಗಿ मेरे रक्तವನ್ನು ಭಾಗವಾಗಿದೆ ಸೋರುತ್ತಿದ್ದ ರಕ್ತ ಹುಟ್ಟು ಬೀಜ ಉತ್ಪಾದ ಪಿಂಡಗಳು ಇವುಗಳು ನಾಶವಾಗಲೇಬೇಕು ಅದಕ್ಕಾಗಿ ರಕ್ತೇಶ್ವರಿ ಭಾಗವತರೇ ಅಪ್ಪನ ಅಪ್ಪಣೆಯಂತೆಯೇ ಆಕಾಶದ ಭೂಮಿ ಜೊತೆ ಪತ್ರಂತೆಯ ವಾಯಕದ ದೈವಯನೇ ಎನ್ನ ಕಳಕಾರಿ ಗುರುದೇವ್ ನಿಂತಿನ ಭಕ್ತರು ಮಾತೇನಿ ಭೂಮಿದ ವಿಕಲ್ಪ ಭಯಭಕ್ತ ಸೇವನ ಸಲ್ಲವುದಲ್ಲೇ ಈಗ ಸೇವನಂದೈನಾರು ಶ್ರೀ ಸೌಂದರ್ಯ ರಮೇಶ್ ಉಪಕಾರ ಇಲ್ಲ ಉಳ್ಳಗಳತ್ತೆ ಭಾರಿ ಸಂತೋಷ ಭಕ್ತರಿ ಮಾಡಿ ಹೊರಲಾದನು ನಿಖಿಲ ಸಂದೈನಂತಿನ ಭಕ್ತಿ ಸೇವನಕ್ಕೆ ಭಗವಂತರು ಸ್ವೀಕಾರ ಮಾಡ್ತಂದೇರಿ ಅಪ್ಪನ ಮನಸ್ಸಿಗೆ ಸಂಪೂರ್ಣ ತೃಪ್ತಿಯಾದ್ರೆ ಭಕ್ತರೇ ಮಿತ್ತಿಲ್ಲ ಇಂಟಿನ ಹೆಚ್ಚಿನ ಸೇವೆ ಸಂಘ ಸಂಕಲ್ಪ ಮಾಡ್ತಲ್ಲೇ ಒಂದು ಕಲ್ಪ ಮತ್ತೊಂದು ಭಕ್ತಿ ಕಲ್ಪ ಮತ್ತೊಂದು ಬಂತಾವೆ ಮಾತ್ರ ಪರಿಗೆ ಹೋಗಿಡುತ್ತೆ ಮೂಲೆ ಸಾಲೆ ಫಲ ಫಲ ಸರ್ವ ಭಾಗ್ಯ ಅದರಲ್ಲಿ ಮಲ್ಪಂಚಿನ ಉದ್ಯೋಗದ ಒಡ ವ್ಯಾಪಾರ ವ್ಯವಹಾರಗಳು
ಮಲ್ಲನು ಎಲ್ಲಿಯ ಪ್ರಾಯಗಳು ಎತ್ತರದ ಜಾಗಡಿಸುವುದು ಮಲ್ಲ ಪುದರ ಕೇಳಿದೆ ಕೊರುಳು ಮೇಲೆ ಭಾಗವತರೆ ಅವು ಒಕ್ಕಡೆಗಾಟ ಜೀರ ಸಾಧನದ ಬಲ ಪೂರ್ಣಾನುಗ್ರಹ ಭಾಗವತರೆ ಮಂಜಂಬರ ಮತ್ತು ಜೋಗಲೆ ಮತ್ತು ಮುತ್ತಿಗೆ ಚಿರಪ ಮತ್ತು ಬಜುಗಳ ಮಲ್ಲ ಕೂಟೊಡಿಕೊಂಡು ಹಿರಿಯ ಗಿಡ ಪಡಿತವನ್ನು ಪಡೆಯುವುದು ಕಿರಿಯಕ ತತ್ವ ಪಂಚಕ್ಕಿಂತೆಂದು ಕಂಡುಕೊಂಡು ಪ್ರತಿಯೊಬ್ಬರ ರಂಗುಡು ಮೇಲೆ ಪಿಲಕ ಮಾಡ್ತಾರೆ ಅಪ್ಪನ ಮಹಿಮೆ ಮತ್ತು ಊರು ಫಲ ಪಿಲಕ ಮಾಡ್ತಾರೆ ಭಾಗವತರೆ ಮಿಟ್ಟಿಗಳ ಭಕ್ತಿಯ ಪಂಚಗಳ ಮತ್ತು ಮಕ್ಕಳ ಕೀರ್ತಿವೆ ನಾನು ಊರು ಸೂತಲಿಕ ಬೆಳಗವನ್ನು ತಂದೆ ನಾಲ್ಕನೇ ಪೈಸೆ ಸರಸ್ವತಿ ದೇವಿ ನಗರಕ್ಕೆ ಬಂದ ಭಾರಿ ಸಂತೋಷ ಭಾರಿ ಬರಲು ರಾತ್ರಿ ಒಂದು ತಪ್ಪನೆ ಸೇವೆ ಮಾಡಿದ್ರು ಮತ್ತೆ ರಾತ್ರಿನ ಹೊತ್ತು ಮಾತಿಕ್ಕಿಂತ ಮೂರು ಬರಬಹುದು ಗೊತ್ತಾಗುತ್ತದೆ ಬಾರ ಬತ್ತ ಬಣ್ಣ ತೊಳೆದುಕೊಂಡು ಆತುತ್ತುಲ್ಲದ ಚೆಂಡಿನ ಕೇಳ್ಪಾಡ್ರೆ ನಿಜ ಸಾಧ್ಯ ಅವನು ಈಗ ತಾಕತ್ತವು ನಿಮಗೆ ಏನು ಗೊತ್ತಾಗಲನ್ನು ಈ ಕೈ ನಿತ್ಯ ಸಂಖ್ಯೆಯಿಂದ ಪುಣ್ಯ ಉತ್ತಮ ಸಮಯಕ ಕಾರ್ಮಿಕ ನೋಡರೆ ಮೊದಲಗಾರೇ ಸಂಘದ ಪತ್ರ ಎಲ್ಲ ಮಲ್ಲ ತಿರುಮಿಟ್ಟು ಬಂದು ಬೇರೆ ಬಾವುದಕ್ಕೆ ಹೋದ್ರೆ ಪ್ರತಿಯೊಂದಿನ ಕಾಲೂರೇ ವಾರ್ಸ ಮೊದಲಗಾರೇ ಕಾಲೂರು ಸೋಮಣಿ ನಂಟಿರ್ನಾಡ ಪರ್ವ ಧಾರಣೆ ವಾರ್ಸಟ್ರೆ ತಾಣ ಕಟ್ಟುದು ಊಟ ಪರಮಾತ್ಮ ಮಣ್ಣು ನಾಯನ ಕಾದ ಗಂಟಿಗೆ ವಾರ್ಸ ಇದೆ ಮುಂದೆ ಬರುವುದ ಸೇವೆ ಮಿತ್ರ ಜನಪತ್ತಿರ ಪರಿದೇವಿ ಮತ್ತು ಮತ್ತರ ನಾಡ ಮೊದಲಗಾರೇ ಓಂ ಭಾಗವತರೆ ಪೂಜಕ್ಕೆ ಪಂಜಿಸುವ ಎಂದು ಕಾರದ ಉದುಮು ವೈದ್ಯಗಳ ಭಾಗವತರೆ ಮನಸ್ಸು ಮನೆ ಆಸರಿ ಬರೆದು ಬಂಡಿ ಮನೆ ಅಪ್ಪದಾಡೆ ತಂಪಾಂಡೆ ದಾನೆ ಎಂದರ ಕೈ ಬಿಚ್ಚಾಕೊಂಡು ಅವನ ಮನಸ್ಸು ಹೋರಕ್ಕೆ ಉಡೇರಿ ನಮ್ಮ ಎತ್ತೆ ನನ್ನ ಮಗತ್ತಿಗೆ ಗೊತ್ತಿಲ್ಲತ್ತೆ ಕೊರ್ವಿರತ್ತೆ ಮಲ್ಲತ್ತೆ ಭಾಗವತರೆ ಕನ್ನಡದಲ್ಲಿ ಕುಂತಿ ಪಾರಿಪೂರ್ಣ ಸಭೆ ಕಣ್ಣೆ ಪೂಜಾ ಧರೆ ಕಾಲಮಿತಿದ್ದ ಪ್ರಭಾವತೆ ನಿಚ್ಚನೆ ಮುಂದುವರಿಯದು ಭಗವತರೇ ಇಚ್ಚಿನ ಕಲನೆ ಒರಿವರಲ್ಲಿ ಎತ್ತಿನ ಮುಹೂರ್ತ ಮೀರಂದ ರಾಶಿಗೆ ಬಲಿಪಾಡು ಕಾವಂದೆ ಅಮೃತಗಳಿಗೆ ಹೋದ ಇಸಗಳಿಗೆ ಬತ್ತು ನಾವು ಒಂದು ಗಂಟೆ ಮನೆತ್ತೆ ಅಜ್ಜನಿಂದ ಹೊರಗಾಡಗಪ್ಪ ಮೂರು ಬಲ್ಪಾಡ ಓಡಿಕೊಂಡು ಬಂದಿದ್ದೇನೆ. ನಾನು ಹೀಗೆ ಇರುವುದಲ್ಲ, ನೇರವಾಗಿ ಪಾತಾಳ ಲೋಕಕ್ಕೆ ಶುಕ್ರಾಚಾರ್ಯರನ್ನು ಭೇಟಿ ಮಾಡುತ್ತೇನೆ. ಅಲ್ಲಿ ಬೇಕಾದದ್ದು ವಿದ್ಯೆಯನ್ನು ಕಲಿತೇನೆ. ಇವನಿಗೆ ತಕ್ಕ ಮದ್ದನ್ನು ಮಾಡದಿದ್ದರೆ ನಾನು ಅರುಣಾಸುರನಲ್ಲಿ
ಉಳಿಸಿದ ಬಗೆ ಅರಿಯದೆ ಹೋದ ಈ ಎಣ್ಣೆಯ ಮಾಡದಿರಬಲು ನಿನಗಾಗಿ ಕದಂಬಾವನದಲ್ಲಿ ರಾತ್ರಿ ಹಗಲು ಕಾದು ಕುಳಿತೆ ಮದುವೆ ಕಂಡು ನೀನೆಯ ನಿನ್ನ ಮದುವೆ ಹುಚ್ಚು ಬಿಡಿಸಿದ್ದೇನೆ. ದಂಡೆಯ ಸುರಪಾಲ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ. ಭಯಪಡದಿರು ಭಯಪಡದಿರು, ಇದೋ ಶಾಂತನಾಗಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಹರಿಸಿದ್ದೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾ ಕವನ್ನೀರಿಕ್ಕೂ. ಅಮ್ಮ, ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗಮ್ಮ? ಆಸೆ ಎನ್ನುವುದು ಸ್ವಾಭಾವಿಕ, ಆದರೆ ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಕಾಣಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯಿ ಎನ್ನುವಂತಹ ಅಭಿಧಾನದಿಂದ ಒಂದರೆಗಳಿಗೆ ಕಾಣಸಿಗಲಿದ್ದೇನೆ. ಅದಲ್ಲದೆ ರಣಕ್ಷೇತ್ರದಲ್ಲಿ ಓಡಿ ಹೋಗಿದ್ದಾನೆ ದುಷ್ಟಾರುಣಾಸುರ. ಮುಂದಕ್ಕೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಶುಭ ಮಂಗಳ. ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯು, ಆರೋಗ್ಯ, ಭಾಗ್ಯ, ಸಂಪತ್ತನ್ನು ಕರುಣಿಸಲೆಂದು ಶ್ರೀ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿ. ಭದ್ರಂ ಸುಖಂ ಮಂಗಳಂ.
ನಾರಾಯಣ